हाँ Waalaikumsalam.
ಅಯ್ಯಯ್ಯೋ ಲೈಟ್ ರೇಟಿಂಗ್ ಅನ್ಯಾಯ ಅನ್ಯಾಯ ಅಯ್ಯಯ್ಯೋ ಅನ್ಯಾಯ 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 ಅಯ್ಯಯ್ಯೋ ಅನ್ಯಾಯ ನ್ಯಾಯ ಬೇಕು ನ್ಯಾಯ ಬೇಕು ಬೇಕೇ ಬೇಕು ಬೇಕು ಧಿಕ್ಕಾರ ಅನ್ಯಾಯ 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 ಅಯ್ಯಯ್ಯೋ ಅನ್ಯಾಯ ಬೇಕೇ ಬೇಕು ಅನ್ಯಾಯ ಅನ್ಯಾಯ ಅಯ್ಯಯ್ಯೋ ಅನ್ಯಾಯ ಧಿಕ್ಕಾರ ಧಿಕ್ಕಾರ ಸರ್ಕಾರಕ್ಕೆ ಧಿಕ್ಕಾರ ಧಿಕ್ಕಾರ ಅನ್ಯಾಯ ಅನ್ಯಾಯ ಅಯ್ಯಯ್ಯೋ ಅನ್ಯಾಯ ಚಾಲಕರ ಹೊಟ್ಟೆ ಮೇಲೆ ಹೊಡೆದಂತ ಸರ್ಕಾರಕ್ಕೆ ಜನ ವಿರೋಧಿ ಸರ್ಕಾರಕ್ಕೆ ಇಂಧನ ಬೆಲೆ ಹೆಚ್ಚಿಸಿದಂತ ಸರ್ಕಾರಕ್ಕೆ ಬೇಕೇ ಬೇಕು ಬೇಕೇ ಬೇಕು ಅನ್ಯಾಯ ಅನ್ಯಾಯ ಅಯ್ಯಯ್ಯೋ ಅನ್ಯಾಯ ಐಕ್ಯ ಶಕ್ತಿ ಜಿಂದಾಬಾದ್ ಐಕ್ಯ ಶಕ್ತಿ ಜಿಂದಾಬಾದ್ ಇಂಕಿಲಾಬ್ ಜಿಂದಾಬಾದ್ ಇಂಕಿಲಾಬ್ ಜಿಂದಾಬಾದ್ ಐಕ್ಯ ಶಕ್ತಿ ಜಿಂದಾಬಾದ್ ಐಕ್ಯ ಶಕ್ತಿ ಜಿಂದಾಬಾದ್ ಆಟೋ ರಾಜ್ಕುಮಾರ್ ಜಿಂದಾಬಾದ್ ಪೆಟ್ರೋಲ್ ಡೀಸೆಲ್ ದರ ಹೆಚ್ಚಳ ಪೆಟ್ರೋಲ್ ಡೀಸೆಲ್ ದರ ಹೆಚ್ಚಳ ಮಾಡುತ್ತಾ ಸಾಮಾನ್ಯ ಜನರನ್ನು ಕೊಳ್ಳೆ ಹೊಡೆಯುತ್ತಾ ಸಾಮಾನ್ಯ ಜನರನ್ನು ಕೊಳ್ಳೆ ಹೊಡೆಯುತ್ತಾ ಅಚ್ಚಾದಿನ್ ಎಂಬ ಪದವನ್ನು ಬಳಸುತ್ತಾ ಅಚ್ಚಾದಿನ್ ಎಂಬ ಪದವನ್ನು ಬಳಸುತ್ತಾ ಲೋಕವನ್ನೇ ಸುತ್ತಾಡುತ್ತಾ ವಿಶ್ವಗುರು ಮಂತ್ರ ಜಪಿಸುತ್ತಾ ದೇಶ ವಿನಾಶಕ್ಕೆ ಕಾರಣವಾದ ಮೋದಿಯ ನೀತಿಗೆ ಧಿಕ್ಕಾರ ಬಿಜೆಪಿ ಸರ್ಕಾರಕ್ಕೆ ಧಿಕ್ಕಾರ ಇಂಕಿಲಾಬ್ ಜಿಂದಾಬಾದ್ ಐಕ್ಯ ಶಕ್ತಿ ಜಿಂದಾಬಾದ್ ಕಾರ್ಪೊರೇಟರ್ಗಳ ಲಾಭಕ್ಕಾಗಿ ಕಾರ್ಪೊರೇಟರ್ಗಳ ಲಾಭಕ್ಕಾಗಿ ದೇಶವನ್ನೇ ಮಾರಲು ಹೊರಟ ದೇಶವನ್ನೇ ಮಾರಲು ಹೊರಟ ಸಂವಿಧಾನವ ನಾಶವ ಮಾಡುವ ಪ್ರಜಾಪ್ರಭುತ್ವವ ನಾಶವ ಮಾಡುವ ಫ್ಯಾಸಿಸ್ಟ್ ಧೋರಣೆ ಜಾರಿಗೆ ತರುವ ಮೋದಿಯ ನೀತಿಗೆ ಧಿಕ್ಕಾರ ಮೋದಿಯ ನೀತಿಗೆ ಧಿಕ್ಕಾರ ಇಂಕಿಲಾಬ್ ಜಿಂದಾಬಾದ್ ಐಕ್ಯ ಶಕ್ತಿ ಜಿಂದಾಬಾದ್ ಎಲ್ಲಿಗೆ ಹೋಯಿತು ಅಚ್ಚಾದಿನ್ ಎಲ್ಲಿಗೆ ಹೋಯಿತು ಅಚ್ಚಾದಿನ್ ಒಳ್ಳೆ ದಿನ ಬರಲೇ ಇಲ್ಲ ಅಚ್ಚಾದಿನ್ ಬರಲೇ ಇಲ್ಲ ಅದಾನಿ ಅಮ್ಮನಿಗೆ ಅಚ್ಚಾದಿನ್ ಸಾಮಾನ್ಯ ಜನರಿಗೆ
ದಿನಗಳು, ಸಾಮಾನ್ಯ ಜನರ ನೋವಿನ ದಿನಗಳು. ಅಚ್ಚ ದಿನ್ ಬರಲೇ ಇಲ್ಲ, 15 ಲಕ್ಷ ಬರಲೇ ಇಲ್ಲ. ಮೋಸ ಮಾಡಿದ ಬಿಜೆಪಿ, ಮೋಸ ಮಾಡಿದ ಬಿಜೆಪಿ. ಇಂಕಿಲಾಬ್ ಜಿಂದಾಬಾದ್, ಜಿಂದಾಬಾದ್ ಜಿಂದಾಬಾದ್. ಅಂತಾರಾಷ್ಟ್ರೀಯ ಮಾರ್ಕೆಟ್ನಲ್ಲಿ ತೈಲದ ಬೆಲೆ ಇಳಿಯುವಾಗ ಕಸ್ಟಮ್ ತೆರಿಗೆ, ಅಬಕಾರಿ ತೆರಿಗೆ ಏರಿಕೆ ಮಾಡಿ ಲೂಟಿ ಹೊಡೆದ, ಏರಿಕೆ ಮಾಡಿ ಲೂಟಿ ಹೊಡೆದ ಮೋದಿ ಶಾ ಜೋಡಿಗಳೇ, ಮೋದಿ ಶಾ ಜೋಡಿಗಳೇ. ಏರಿಕೆ ಮಾಡಿ ಹೆಚ್ಚುವರಿ ತೆರಿಗೆಗಳ, ಏರಿಕೆ ಮಾಡಿದ ಹೆಚ್ಚುವರಿ ತೆರಿಗೆಗಳ ಇಳಿಸದಿರಲು ಕಾರಣ ಏನು? ಇಳಿಸದಿರಲು ಕಾರಣ ಏನು? ಬಡ ಜನರಿಂದ ಲೂಟಿಯ ಮಾಡುವ ಲಕ್ಷ ಕೋಟಿ ತೆರಿಗೆ ಹಣವ ಯಾರ ಖಜಾನೆ ತುಂಬಿದಿರಿ ಹೇಳಿ? ಯಾರ ಖಜಾನೆ ತುಂಬಿದಿರಿ ಹೇಳಿ? ಇಂಕಿಲಾಬ್ ಜಿಂದಾಬಾದ್, ಐಕ್ಯ ಶಕ್ತಿ ಜಿಂದಾಬಾದ್. ಅಡುಗೆ ಅನಿಲದ ದರ ನೀತಿಯನ್ನು, ಅಡುಗೆ ಅನಿಲದ ದರ ನೀತಿಯನ್ನು ಮುಕ್ತ ಮಾರುಕಟ್ಟೆ ಬಿಟ್ಟಿದ್ದೇಕೆ? ಮುಕ್ತ ಮಾರುಕಟ್ಟೆಗೆ ಬಿಟ್ಟಿದ್ದೇಕೆ? ಗ್ಯಾಸ್ ಸಿಲಿಂಡರ್ ಸಬ್ಸಿಡಿಯನ್ನು ರದ್ದು ಮಾಡಿದ್ದು ಯಾಕೆ ಸ್ವಾಮಿ? ಉತ್ತರ ಹೇಳಿ ನರೇಂದ್ರ ಮೋದಿ. ದುಡಿಯುವ ಜನಗಳ ಕಾರು ಬೈಕು, ಕಾರು ಬೈಕು ಆಟೋ ರಿಕ್ಷೆ, ಸರಕು ಸಾಗಿಸುವ ಲಾರಿ ಟ್ರಕ್ಕುಗಳ ಪೆಟ್ರೋಲ್ ಡೀಸೆಲ್ ಬೆಲೆಗಳನ್ನು, ಅಡುಗೆ ಅನಿಲದ ದರಗಳನ್ನೆಲ್ಲ ತೆರಿಗೆ ಮೇಲೆ ತೆರಿಗೆ ಹಾಕಿ ಎಟುಕಲಾರದಷ್ಟು ದುಬಾರಿ ಮಾಡಲು, ಎಟುಕಲಾರದಷ್ಟು ದುಬಾರಿ ಮಾಡಲು, ಬದುಕಿನ ಮೇಲೆ ಕಲ್ಲು ಹಾಕಲು ಪ್ರಧಾನಿಯಾದಿರಿ ನರೇಂದ್ರ ಮೋದಿ. ದುಬಾರಿ ಬ್ರ್ಯಾಂಡಿನ ಬಟ್ಟೆಯ ಧರಿಸುವ, ಪಂಚತಾರ ಆಹಾರ ತಿನ್ನುವ, ಆಕಾಶದಲ್ಲೇ ಜಗತ್ತು ತಿರುಗುವ ಪ್ರಧಾನಿ ಮೋದಿ ಇತ್ತ ಕೇಳಿ. ದೇಶವೆಂದರೆ ಬರೀ ಶ್ರೀಮಂತರಲ್ಲ, ದೇಶವೆಂದರೆ ಬರೀ ಶ್ರೀಮಂತರಲ್ಲ. ಹಗಲು ರಾತ್ರಿ ದುಡಿಮೆ ಮಾಡಿ ಹೊಟ್ಟೆ ಬಟ್ಟೆ ಕಟ್ಟಿಕೊಂಡು, ಹೊಟ್ಟೆ ಬಟ್ಟೆ ಕಟ್ಟಿಕೊಂಡು ಬದುಕು ಸಾಗಿಸುವ ಜನರಿದ್ದಾರೆ. ಓಟು ಹಾಕಿದ್ದು ಇವರೇ ತಾನೆ, ಪ್ರಧಾನಿ ಮಾಡಿದ್ದು ಇವರೇ ತಾನೆ. ಮರೆತು ಹೋಯ್ತೆ ನರೇಂದ್ರ ಮೋದಿ, ಮರೆತು ಹೋಯ್ತೆ ಅಮಿತ್ ಶಾ. ಅಲ್ಲೋ ಮಿಸ್ಟರ್ ನರೇಂದ್ರ ಮೋದಿ, ಹಸಿದ ಜನರ ಹೊಟ್ಟೆಯ ಮೇಲೆ, ಹಸಿದ ಜನರ ಹೊಟ್ಟೆಯ ಮೇಲೆ ಪೆಟ್ಟು ನೀಡುವ ತೈಲ ನೀತಿಯ, ದುಬಾರಿ ಮಾಡುವ ತೆರಿಗೆಯ ನೀತಿಯ ತಕ್ಷಣವೇ ಕೈ ಬಿಡಲೇಬೇಕು, ತಕ್ಷಣವೇ ಕೈ ಬಿಡಲೇಬೇಕು. ಅಡುಗೆ ಅನಿಲದ ಸಬ್ಸಿಡಿಯನ್ನು ಮರಳಿ ಜನತೆಗೆ ಒದಗಿಸಬೇಕು. ಇಂಕಿಲಾಬ್ ಜಿಂದಾಬಾದ್, ಐಕ್ಯ ಶಕ್ತಿ ಜಿಂದಾಬಾದ್, ಇಂಕಿಲಾಬ್ ಜಿಂದಾಬಾದ್, ಆಟೋ ರಾಜ್ಕುಮಾರ್ ಜಿಂದಾಬಾದ್. ಆಟೋ ರಾಜಕುಮಾರ್ ಗ್ರೂಪ್ ತೈಲ ಬೆಲೆ ಏರಿಕೆ ವಿರುದ್ಧ ದೇರಳಕಟ್ಟೆಯಲ್ಲಿ ಬೃಹತ್ ಪ್ರತಿಭಟನೆಯನ್ನ ಹಮ್ಮಿಕೊಂಡಿದೆ. ಬಹುಶಃ ನಮ್ಗೆ ಗೊತ್ತಿದೆ, ಅಂತಾರಾಷ್ಟ್ರೀಯದಲ್ಲಿ ಕಚ್ಚಾ ತೈಲ ಬೆಲೆ ಇಳಿಕೆಯಾದ ಕೂಡಲೇ ಇಲ್ಲಿನ ಬಡ ವರ್ಗದವರಿಗೆ, ದುಡಿಯುವ ರಿಕ್ಷಾ ಚಾಲಕರುಗಳಿಗೆ, ದುಡಿಯುವ ಬೇರೆ ವಾಹನಗಳ ಚಾಲಕರುಗಳಿಗೆ ಬಹಳ ಸಂತೋಷ.
ಅಂತಾರಾಷ್ಟ್ರೀಯದಲ್ಲಿ ಕಚ್ಚಾ ತೈಲ ಬೆಲೆ ಇಳಿತಾ ಇದೆ, ನಮಗೂ ಇಳಿಕೆ ಆಗ್ತಾ ಇದೆ ಅಂತ. ಆದರೆ ಇವತ್ತು ಅಂತಾರಾಷ್ಟ್ರೀಯದಲ್ಲಿ ಕಚ್ಚಾ ತೈಲ ಪಾತಾಳ ಕಂಡಿದೆ, ಆದರೆ ಭಾರತದಲ್ಲಿ ಗಗನದಲ್ಲಿದೆ. ಇವತ್ತು ಯಾರನ್ನ ಮೆಚ್ಚಿಸೋದಕ್ಕೋಸ್ಕರ ಈ ಬೆಲೆ ಏರಿಕೆ ನಡೀತಾ ಇದೆ ಗೊತ್ತಿಲ್ಲ. ಆ 32 ರೂಪಾಯಿ ಪ್ರತಿ ಲೀಟರ್ನಲ್ಲಿ ತೆರಿಗೆಯನ್ನ ಕೇಂದ್ರ ಸರ್ಕಾರ ವಿಧಿಸಿ ಯಾರನ್ನ ಬೆಳೀತಾ ಇದೆ, ಯಾರನ್ನ ಬೆಳೆಸ್ತಾ ಇದೆ ಅನ್ನೋದು ನಮ್ಗೆ ತಿಳಿತಾ ಇಲ್ಲ. ಆದ್ರೆ ದಯವಿಟ್ಟು ನಾನು ಕೇಂದ್ರ ಸರ್ಕಾರಕ್ಕೆ ಈ ಮೂಲಕ ವಿನಂತಿ ಮಾಡ್ತಾ ಇರುವುದು, ಯಾರನ್ನ ಬೇಕಾದ್ರೂ, ಯಾವ ಶ್ರೀಮಂತರಿಂದ ನೀವು ಎಳೆದು ಬೇಕಾದ್ರೆ ಯಾರನ್ನಾದ್ರೂ ತುಂಬಿಸಿ, ನಿಮ್ಮ ಖಜಾನೆ ತುಂಬಿಸ್ಕೊಳ್ಳಿ, ನೀವು ಐಷಾರಾಮಿ ಜೀವನ ಮಾಡ್ಕೊಳ್ಳಿ. ಆದರೆ ಈ ಬಿಸಿಲಿನಲ್ಲಿ ದುಡಿಯುತ್ತಾ ತನ್ನ ಹೊಟ್ಟೆಪಾಡನ್ನ ಈ ರಿಕ್ಷಾದ ಮೂಲಕ ಅಥವಾ ಬೇರೆ ವಾಹನಗಳ ಮೂಲಕ ಹೊಟ್ಟೆ ತುಂಬಿಸಿರುವಂತಹ ಬಡ ಜನರ ಹೊಟ್ಟೆಗೆ ನೀವು ಹೊಡೆಯುತ್ತಾ ನಿಮ್ಮ ಖಜಾನೆಯನ್ನ ತುಂಬಿಸಬೇಡಿ. ನೀವು ಶೋಕಿ ಜೀವನವನ್ನ ನಡೆಸಬೇಡಿ. ಇಲ್ಲಿಂದ ದೇಶದಿಂದ ತೈಲವನ್ನ ಆಮದು ಮಾಡಿಕೊಂಡ ನೆರೆ ರಾಷ್ಟ್ರಗಳಲ್ಲಿ 60-70 ರೂಪಾಯಿಗೆ ಪೆಟ್ರೋಲ್ ಸಿಗ್ತಾ ಇದೆ, ಡೀಸೆಲ್ ಸಿಗ್ತಾ ಇದೆ. ನಾವಿಲ್ಲಿ ರಫ್ತು ಮಾಡ್ತಾ ಇರುವಂತಹ ದೇಶದ ಬಡ ಜನರು 100 ರೂಪಾಯಿಯನ್ನು ಕೊಟ್ಟುಕೊಂಡು ಪೆಟ್ರೋಲ್ ಹಾಕಿಸ್ಕೊಂಡು ನಮ್ಮ ಜೀವನವನ್ನ ನಾವು ನರಕ ಸದೃಶ ಮಾಡ್ಕೊಂಡಿದ್ದೀವಿ. ಬಹುಶಃ ಇವತ್ತು ನಾವೊಂದು ಪ್ರದರ್ಶನ ಮಾಡಿದ್ವಿ, ಗಾಡಿಯನ್ನ ಎಳ್ಕೊಂಡು ಬಂದು ಇಲ್ಲಿ ನಾವು ಪ್ರತಿಭಟನಾ ಪ್ರದರ್ಶನ ಮಾಡಿದ್ವಿ. ಬಹುಶಃ ಮುಂದೊಂದು ದಿನ ನಿತ್ಯ ಜೀವನ ಅದೇ ಆಗಿರಬಹುದು. ಶ್ರೀಮಂತರನ್ನ ಕೂರಿಸಿಕೊಂಡು ಬಡವರು ರಸ್ತೆಯಲ್ಲಿ ಎಳ್ಕೊಂಡು ಹೋಗಿ ದುಡಿಯುವಂತಹ ಪರಿಸ್ಥಿತಿ ಕೂಡ ಬರಬಹುದು ಅನ್ನೋದು ನಮ್ಮ ಆತಂಕಕ್ಕೆ ಕಾರಣ. ಹಾಗಾಗಿ ನಾವಿವತ್ತು ಬೀದಿಯಲ್ಲಿ ನಿಂತಿದ್ದೀವಿ, ಇವತ್ತು ನಾವು ದೇಹದ ಕಟ್ಟೆಯಲ್ಲಿ ನಿಂತಿದ್ದೀವಿ. ಆದರೆ ನಾವು ಮುಂದೊಂದು ದಿನ ದೆಹಲಿಯ ನಿಮ್ಮ ಆ ಕಚೇರಿಯವರೆಗೂ ಚಲೋ ಮಾಡುವುದಕ್ಕೂ ನಾವು ಯೋಚಿಸೋದಿಲ್ಲ. ಯಾಕಂದ್ರೆ ಮುಂದಿನ ಜೀವನ ನಮಗೆ ಬೇಕಾಗಿದೆ, ನಮ್ಮ ಹೊಟ್ಟೆಪಾಡು ನಮಗೆ ಮುಖ್ಯವಾಗಿದೆ. ನಾವು ಯಾರನ್ನೋ ಶ್ರೀಮಂತರನ್ನ ಬದುಕಿಸೋದಕ್ಕೋಸ್ಕರ, ಅವರನ್ನ ನೋಡ್ಕೊಳ್ಳೋದಕ್ಕೋಸ್ಕರ ನಾವು ದುಡಿತಾ ಇಲ್ಲ. ನಮ್ಮ ನಮ್ಮನ್ನ ನಂಬ್ಕೊಂಡಿರುವಂತಹ ನಮ್ಮ ಕುಟುಂಬ ಇದೆ, ಅವರಿಗೋಸ್ಕರ ನಾವು ದುಡಿತಾ ಇದ್ದೇವೆ. ಅವರ ಹೊಟ್ಟೆಗೋಸ್ಕರ ನಾವು ಊಟ ಕೊಡ್ಬೇಕಾಗಿದೆ. ಶೋಕಿಗೋಸ್ಕರ ನಾವು ದುಡಿತಾ ಇಲ್ಲ. ನಾವು ತೆರಿಗೆ ಕಟ್ತಾ ಇದ್ದೀವಿ. 3 ರೂಪಾಯಿ 4 ರೂಪಾಯಿ ತೆರಿಗೆ ಇತ್ತು, ಇವತ್ತು 32 ರೂಪಾಯಿಗೆ ಏರಿದೆ. 3,000 ರೂಪಾಯಿ ಇನ್ಸೂರೆನ್ಸ್ ಕಟ್ತಾ ಇದ್ದೀವಿ, 12,000 ರೂಪಾಯಿಗೆ ಏರಿದೆ. ಪ್ರತಿಯೊಂದರಲ್ಲೂ 3-4 ಪಟ್ಟು ಜಾಸ್ತಿ ಮಾಡಿಕೊಂಡು ನೀವು ಯಾರನ್ನಾದ್ರೂ ಸಾಕೋದಾದ್ರೆ ನಾವು ನಿಮ್ಮೊಂದಿಗೆ ನಾವಿಲ್ಲ, ನಾವು ನಿಮ್ಮ ವಿರುದ್ಧ ಇದ್ದೇವೆ. ನಾವು ಈ ಪ್ರದರ್ಶನವನ್ನ ಪ್ರತಿನಿತ್ಯ ನಿಮ್ಮ ಹಾಗಾಗಿ ದಯವಿಟ್ಟು ನಾವು ವಿನಂತಿ ಮಾಡ್ತಾ ಇದ್ದೇವೆ, ದಯವಿಟ್ಟು ತೈಲ ಬೆಲೆಯನ್ನ ಇಳಿಸಿ. ಅಂತಾರಾಷ್ಟ್ರೀಯ ಕಚ್ಚಾ ತೈಲ ಬೆಲೆ ಇಳಿದಿದೆ, ಆ ಲಾಭವನ್ನ ನಮಗೂ ನೀಡಿ, ಬಡ ವರ್ಗಕ್ಕೆ ನೀಡಿ. ನೀವು ಅದನ್ನ ಲಾಭವನ್ನ ಪಡ್ಕೋಬೇಡಿ, ನೀವು ಅದರ ಶ್ರೀಮಂತಿಕೆಯನ್ನ ನೀವು ಪಡ್ಕೋಬೇಡಿ. ದಯವಿಟ್ಟು ಬೆಲೆ ಇಳಿಸಿ. ಇಲ್ಲಿ ಪೆಟ್ರೋಲ್ಗೆ ಟ್ಯಾಕ್ಸ್ ಕಟ್ತೀವಿ, ಇನ್ಸೂರೆನ್ಸ್ ಕಟ್ತೀವಿ, ರಿಕ್ಷಾ ಕಟ್ತೀವಿ, ಇನ್ಸೂರೆನ್ಸ್ FC ಎಲ್ಲದಕ್ಕೂ ಕಟ್ತೀವಿ. ಆ ನಂತರ ಒಂದು ತಾಲೂಕಿನ ಗಡಿ ದಾಟಿ ಇನ್ನೊಂದು ತಾಲೂಕಿಗೆ ರಿಕ್ಷಾವನ್ನ ಕೊಂಡೋದ ತಕ್ಷಣ ಅಲ್ಲಿ ಕಾದಿರ್ತಾರೆ, ಮತ್ತೆ 5,000 ರೂಪಾಯಿ ಫೈನ್ ಹಾಕೋದಕ್ಕೆ. ಖಂಡಿತವಾಗಿಯೂ ನಾವು ನಿಮ್ಮನ್ನ ಸಾಕೋದಕ್ಕೆ ನಾವು ರಿಕ್ಷಾದಲ್ಲಿ ದುಡಿತಾ ಇಲ್ಲ, ನಮ್ಮ ಕುಟುಂಬ ವರ್ಗವನ್ನ ಸಾಕೋದಕ್ಕೆ ನಾವು ದುಡಿತಾ ಇದ್ದೀವಿ. ಅದನ್ನ ಮನಗಾಣುವವರೆಗೂ ನಾವು ಹೋರಾಡ್ತೀವಿ ಅನ್ನುತ್ತಾ ಇವತ್ತು ಈ ಆಟೋ ರಾಜ ಕಮ್ಮಾರ್ ಈ ಪ್ರತಿಭಟನಾ ಸಭೆಗೆ ಆಗಮಿಸಲಿರುವಂತಹ ನಮ್ಮ ನಾಯಕರಾಗಿರುವಂತಹ ಶ್ರೀಯುತ ಮುನೀರ್ ಕಾಟಿಪಳ್ಳ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಭೆಗೆ ಆಗಮಿಸಲಿದ್ದಾರೆ. ಅವರನ್ನ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ನಮ್ಮೊಂದಿಗಿದ್ದಾರೆ ಸ್ಥಳೀಯರು ಆಗಿರುವಂತಹ ಕಾಂಗ್ರೆಸ್ ಪಕ್ಷದ ಅಲ್ಪಸಂಖ್ಯಾತ ಘಟಕ ಕರ್ನಾಟಕ ಇದರ ಉಪಾಧ್ಯಕ್ಷರಾಗಿರುವಂತಹ ಶ್ರೀಯುತ ಡಾಕ್ಟರ್ ಶಕೀಲ್ ರವರು ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ದಲಿತ ಸೇವಾ ಸಮಿತಿ ಇದರ ಜಿಲ್ಲಾಧ್ಯಕ್ಷರಾಗಿರುವಂತಹ ಶ್ರೀಯುತ ಸೇಸಪ್ಪ ಬೆದ್ರಕಾಡೂರ್ ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮಕ್ಕೆ ಹಗಲಿರುಳು ದುಡಿದಂತಹ ಸ್ಥಳೀಯ ನಾಯಕ, ನಮ್ಮೆಲ್ಲರ ನೆಚ್ಚಿನ ನಾಯಕ, ಬಹುಶಃ 1-2 ದಿನದಲ್ಲಿ 2-3 ದಿನಗಳಲ್ಲಿ ಬಹುಶಃ ಅದೆಷ್ಟು ಕಷ್ಟಪಟ್ಟಿದ್ದಾರೆ ಏನೋ ಈ ಪ್ರತಿಭಟನಾ ಸಭೆಗೋಸ್ಕರ. ನಮ್ಮ ನೆಚ್ಚಿನ ನಾಯಕ, ಇಲ್ಲಿನ ರಿಕ್ಷಾ ಘಟಕದ ಅಧ್ಯಕ್ಷರು ಆಗಿರುವಂತಹ ಶ್ರೀಯುತ CM ರೌಫ್ ಅವರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ.
ಹಾಗೆ ಕರ್ನಾಟಕ ರಕ್ಷಣಾ ವೇದಿಕೆ ರಿಕ್ಷಾ ಘಟಕದ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ಅರುಣ್ ಕುಮಾರ್ ಅವರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಮ್ಮೊಂದಿಗೆ ಸೇರಲಿದ್ದಾರೆ. ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ SPK ಜಿಲ್ಲಾ ಕಾರ್ಯದರ್ಶಿಯಾಗಿರುವಂತಹ ಶ್ರೀಯುತ ಅಶ್ರಫ್ ರವರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆಗಮಿಸಲಿದ್ದಾರೆ. ಅವರನ್ನು ಕೂಡ ಆತ್ಮೀಯವಾಗಿ ಈಗಾಗಲೇ ಆಗಮಿಸಿದ್ದಾರೆ. ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಮೋನಾಕಾ ಟಿಸ್ಕೋ ಇವರು ಕೂಡ ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ನಮ್ಮ ಜೊತೆ ಕೂಡಲಿದ್ದಾರೆ ಸಾಮಾಜಿಕ ಹೋರಾಟಗಾರ ಶ್ರೀಯುತ ಇಸ್ಮತ್ ಪಜೀರ್, ಅವರನ್ನು ಕೂಡ ನಾವು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಸಾಮಾಜಿಕ ಕಾರ್ಯಕರ್ತರಾಗಿರುವಂತಹ ಶ್ರೀಯುತ ಅಶ್ರಫ್ ಕೇಸಿರೋಡ್ ಅವರು ಕೂಡ ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ SSF ಸಂಘಟನೆಯ ಶ್ರೀಯುತ ಸಹಾದ್ ಮೋಂಟುಗೋಳಿರವರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಜೊತೆ ಇಲ್ಲಿನ ಗ್ರಾಮ ಪಂಚಾಯತ್ ಮಾಜಿ ಉಪಾಧ್ಯಕ್ಷರು, ನಮ್ಮ ನೆಚ್ಚಿನ ನಾಯಕರು, ರಿಕ್ಷಾದ ಯಾವುದೇ ಪ್ರಾಬ್ಲಮ್ ಬಂದಾಗ ತಕ್ಷಣ ಸ್ಪಂದಿಸುವಂತಹ ಶ್ರೀಯುತ ಸತ್ತಾರ್ CM ರವರು ನಮ್ಮ ಜೊತೆ ಇದ್ದಾರೆ. ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ದಲಿತ ಸೇವಾ ಸಮಿತಿಯ ನಾಗೇಶ್ ರವರು ನಮ್ಮ ಜೊತೆ ಇದ್ದಾರೆ. ಜಗದೀಶ್ ಮಂಜನಾಡಿ ಕೂಡ ನಮ್ಮ ಜೊತೆ ಇದ್ದಾರೆ. ಚಂದ್ರಶೇಖರ್ ಅವರು ನಮ್ಮ ಜೊತೆ ಇದ್ದಾರೆ. ಹಾಗೆ ಈ ಆಟೋ ರಾಜ ಕಮ್ಮಾರ್ ಗ್ರೂಪ್ನ ಎಲ್ಲ ಅಡ್ಮಿನ್ಸ್ಗಳು ಮುಂಚೂಣಿಯಲ್ಲಿದ್ದಾರೆ. ಅವರನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಎಲ್ಲ ರಿಕ್ಷಾ ಚಾಲಕರು ಇವತ್ತು ನಮ್ಮ ಮೇಲಾಗುತ್ತಿರುವ ಅನ್ಯಾಯದ ವಿರುದ್ಧ ಪ್ರತಿಭಟಿಸೋದಕ್ಕೋಸ್ಕರ ಇಲ್ಲಿಗೆ ಆಗಮಿಸಿದ್ದೀರಾ. ಎಲ್ಲರನ್ನು ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಮಾಧ್ಯಮ ಪ್ರತಿನಿಧಿಗಳು ನಮ್ಮ ಜೊತೆ ಇದ್ದೀರಾ, ನಿಮ್ಮನ್ನು ಕೂಡ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಇಲ್ಲಿನ ಕಾನೂನು ವ್ಯವಸ್ಥೆಯನ್ನ ರೂಪಿಸುತ್ತಿರುವಂತಹ ಪೊಲೀಸ್ ಇಲಾಖೆಯ ಸಿಬ್ಬಂದಿಗಳಿಗೂ ಕೂಡ ಆತ್ಮೀಯವಾಗಿ ಸ್ವಾಗತಿಸುತ್ತಾ ಈ ಪ್ರತಿಭಟನಾ ಕಾರ್ಯಕ್ರಮವನ್ನ ನಾವು ಪ್ರಾರಂಭಿಸುತ್ತಿದ್ದೇವೆ. FI ರಾಜ್ಯಾಧ್ಯಕ್ಷರಾಗಿರುವಂತಹ ಶ್ರೀಯುತ ಮುನೀರ್ ಕಾಟಿಪಲ್ಲಾರ್ ಅವರು ನಮ್ಮನ್ನುದ್ದೇಶಿಸಿ ಒಂದೆರಡು ಮಾತುಗಳನ್ನು ಆಡಬೇಕಾಗಿ ವಿನಂತಿಸ್ತಾ ಇದ್ದೇನೆ. ಒಂದು ದಿನ ಇಡೀ ಮಾತಾಡಿದ್ರು ಕೂಡ ಮುಗಿಯಲ್ಲ, ಅಷ್ಟು ಆಕ್ರೋಶ ನಮ್ಮಲ್ಲಿದೆ. ಆದರೆ ನಾವು ಅತ್ಯಂತ ಬೇಗನೆ ಮುಗಿಸಲೇಬೇಕಾಗಿ ಆಟೋ ರಾಜ ಕಮ್ಮಾರ್ ಸಂಘಟನೆಯ ಪ್ರತಿ ಒರಿಯಗಲ ಎನ್ನ ಸೊಲ್ಮೇಲೆ ಪಣಂದನ್ನ ಪಾತ್ರನ ಆರಂಭ ಮಾಡ್ತಾರೆ. ಖುದಾರ್ ಗೊತ್ತಿದ್ದೆ ಬಹಳ ಜಲೀಲ್ ಲೀಡರ್ ಜಲೀಲ್ ವಿಚಾರಣೆ ಪಂಡಿರ್ ದಾದಾ ಪಂಡ ಇಡೀ ದಿನ ಪಣೋಲಿ ಈ ಸರ್ಕಾರದ ಮೋದಿ ಸರ್ಕಾರದ ನೀತಿಲದ ಬಗ್ಗೆ ಅಂಡ ಪ್ರತಿಭಟನೆಗೆ ಸಮಯದ ಅವಕಾಶ ಕಡಿಮೆ ಉಂಡು. ಹೌದಾಯ ಕಡಿಮೆ ಉಂಡು ಬಂದು ಯಾನ್ ಚರ್ಚೆ ಹೋಗ್ಬುಜಿ ನಿಖಲು ಬಾರಿ ಹೊಂದಾಣಿಕೆ ಮಾಡ್ತದ ಟೈಮ್ ಜೊತೊಂದು ಉಪ್ಪಾಡು ಯಾನ್ ಪಾತ್ರದ ಬೋದ್ಪುನ ಸುಲಭ ಎಲ್ಲ ನಿಖುಲ ಕೂಡ ಅವಕಲ್ದ ಕೋಡ ಅಂಚದ ಆ ವಿಚಾರ ಸದ್ಯ ಹೋಗ್ಬುಜಿ ಎಂಕಲ್ನ ಕಾರ್ಯಕ್ರಮನಾಗ ಈಕೆ ಉತ್ತರ ಕೊಡ್ತಾರೆ. ಇತ್ತ ಬಹಳ ಪ್ರಧಾನವಾದ ಕೇಂದ್ರ ಸರ್ಕಾರ ತೈಲ ಬೆಲೆನ ಈ ರೀತಿ ಏರಿಕೆ ಮಲ್ತೊಂದುಂಡು ಆಂಡ ಐತ ಬಗ್ಗೆ ಬಾಯಿ ಬಿಟ್ರೆ ಆವಂದಿನಂಚಿನ ಸ್ಥಿತಿ ನಂದಿಕಟ್ಟು ಈ ದೇಶ ನಿರ್ಮಾಣ ಮಲ್ತೊಂದುಲ್ಲ. ರೈತರು ಈ ದೇಶದ ಬಾರಿ ಮಲ್ಲ ಶಕ್ತಿ ಅಕ್ಕಲ್ನ ಹೋರಾಟ ಇನಿ 25 ದಿನ ದಾಟದ ದುಂಬುಂಡು ಅಕ್ಕಲು ಉಪ್ಪುನ ಪ್ರದೇಶ ಪಂದರ ಬಲ್ಲಿ ಬಂಪುರ ರೀತಿ ಮುಳ್ಳು ಬೇಳಿಲು ತಂತಿ ಬೇಳಿಲು ಐತೊಟ್ಟಿಗೆ ರೋಡು ಆನಿ ಅವು ಎಂದು ಪೂರ ಪಾಡೊಂದುಲ್ಲೆ ಅಂಚಿನ ಸರ್ಕಾರ ನನ್ನ ಈ ರೀತಿದ ಅಸಂಘಟಿತವಾದ ಪುಣಂಚಿನ ವಿಭಾಗಲು ಮಲ್ಪುಣಂಚಿನ ಹೋರಾಟಕ್ಕೆ ಖಂಡಿತವಾದ ನಾವು ಸುಲಭ ಮನ್ನಣೆ ಕೊರ್ಪುಜಿ ಅಪ್ಪಗ ಬೆನ್ಪುಣ ಜನಕ್ಕಲು ಪೂರಾ ವಿಭಾಗದ ಬೆನ್ಪುಣ ಜನಕ್ಕಲು ಒಟ್ಟಾದ ಈ ಹೋರಾಟ ರೂಪಣೆ ಮಲ್ಪರ ಸಾಧ್ಯ ಅವರು. ತೈಲ ಬೆಲೆ ಏರಿಕೆ ಬಂಡ ಕಾಕಿ ಯೂನಿಫಾರ್ಮ್ ಪಾಡ್ದಿನಂಚಿನ ರಿಕ್ಷಾ ಡ್ರೈವರ್ಲು ಬಸ್ ಡ್ರೈವರ್ಲು ಸಾರಿಗೆ ಬೆನ್ಪುಣಕ್ಕೆಲ್ಲ ಮಾತ್ರ ಸಮಸ್ಯೆ. ಪೆಟ್ರೋಲ್ ಡೀಸೆಲ್ ಪಣ್ಣಗ ಸಾಧಾರಣ ದಾದಾರ್ಪುಣ ಅವು ಗಾಡಿ ಗಿಡ ಪುಣಕಲ್ಲ ಅತ ಎಂಗ್ಲೇಗಾಲ ಸಮಸ್ಯೆ ಜೀವನ ರೀತಿ ನಮ್ಮ ಉಪ್ಪುವ ಆಂಡ ಈ ಬೆಲೆ ತೈಲ ಬೆಲೆ ಏರಿಕೆ ಪ್ರತಿ ಒಂಜತ್ತ ಮಿತ್ತಲ ಪರಿಣಾಮ ಬೂರು. ಒಂಜಿ ಡೀಸೆಲ್ ಪೆಟ್ರೋಲ್ ದ ರೇಟ್ ಜಾಸ್ತಿ ಆನಂದ ನಮ್ಮ ಇಲ್ಲಾಗ ಬರ್ತೇತನ ಹರಿತ ರೇಟ್ಲ ಜಾಸ್ತಿ ಆಪ. ನಮ್ಮ ಇಲ್ಲಾಗ ಬರ್ತೇತ್ತು ನಂಚಿನ ತರಕಾರಿ ಮೀನು ಮಾಂಸ ಪ್ರತಿಯೊಂಜಿತ ರೇಟ್ಲ ಐತೊಟ್ಟಿಗೆ ಜಾಸ್ತಿ ಆಪುನು. ಸಾಗಾಟ ವೆಚ್ಚ ಐತೆ ಮಿತ್ತು ಬಾರಿ ಮಲ್ಲ ರೀತಿ ಬೂರು. ನನ್ನೊಂದಿಗೆ ನಿಖುಲ್ ನಂಚಿನ ಬೆನ್ಪುಳ ಜನಕ್ಕಳು ಇನಿ ದಾದಾಪುಂಡು ಬೆನ್ಪುಳ ಜನಕ್ಕೆಲ್ಲ ಸಮಸ್ಯೆಲು ಪಂದು ಸುಖ ಇಜ್ಜಿ ಕೇಂದ್ರ ಸರ್ಕಾರ ಕೇವಲ ನಿಖುಲಿನಿ ಪೆಟ್ರೋಲ್ ದರ ಏರಿಕೆ ಮಾತ್ರ ನೆಡ್ಲ ಗಂಭೀರ ಸಮಸ್ಯೆಲುಂಟು ಬೆನ್ಪುಣಕ್ಕೆಲ್ಲ ಪೂರ ಹಕ್ಕಲೇನು ಈ ಮೋದಿ ಸರ್ಕಾರ ಜತ್ತು ಮಾಡೋದು ಮುರಾನಿ ತ್ರಿವಳಿ ರೈತ ಕಾಯ್ದೆ ಜಾರಿ ಆಪನ ಸಂದರ್ಭಡೆ ಕಾರ್ಮಿಕರನ್ನ ಹಲವಾರು ಕಾಯ್ದೆ ಕಾರ್ಮಿಕರಿಗೆ ಬೆನ್ಪುಣಗಳಿಗೆ ಹಕ್ಕಲದ ಹಲವಾರು ಕಾಯ್ದೆ ಜತ್ತು ಬಾರದು ಕಾರ್ಮಿಕ ಸಂಹಿತೆ ಅನ್ವಲ್ದು
ಎಡಮ ಗಂಟೆ ಬೆನ್ಪುಣ ಹಾಕಿಂದ ಎತ್ತಬಾರ್ದು 12 ಗಂಟೆ ಬೆನ್ಪೋಲಿ ಓವರ್ ಟೈಮ್ ಕೊರಡೊಂದಿಜ್ಜಿ ಕೇವಲ ಸಂಬಳ ಕೊರನೆ ಯಾವ ಬಂದು ಮಲ್ದಿರಿ ಈ ರೀತಿ ಅಪ್ಪಗೆ ಈ ಹಕ್ಕುದ ದಮನಲು ನಿರಂತರವಾದ ಅನಗ ಇಂಚಿನ ವಿಚಾರವನ್ನು ನಮ್ಮ ಲಕ್ಕದ ಒಟ್ಟಾದ ಪಾತ್ರ ಸಾಧ್ಯ ಅವಳು ಎಂಕ್ ಬಹಳ ಚೋದ್ಯ ಆಪುಣ್ ಬಂಡ ಆಜು ವರ್ಷದ ತುಂಬು ಈ ಬಿಜೆಪಿ ತಕ್ಕ ವಿರೋಧ ಪಕ್ಷ ಉಪ್ಪುನಾಗ ಅವು ವೈರಲ್ ಅವನು ನಿತ್ತರ ವಾಟ್ಸಪ್ ಫೇಸ್ಬುಕ್ ಪೂರ ಆ ರೀತಿ ಪ್ರತಿಭಟನೆ ಮಾಡಿದೆ ಅಪ್ಪಗ ಕಾಂಗ್ರೆಸ್ ಸರ್ಕಾರದ ವಿರುದ್ಧ UPA ಸರ್ಕಾರದ ವಿರುದ್ಧ ಎಂಕುಲ ಹೋರಾಟ ಮಲ್ದ ಆಂಡ್ ಎಂಕುಲ ಹೋರಾಟ ಬಗ್ಗೆ ಎಂಕುಲ ಅನಿಪಂತಿನ ಸ್ಟ್ಯಾಂಡ್ ಎಂಕುಲ ಇನಿಕಿಲ ಬದ್ದ ಪೆಟ್ರೋಲ್ ಡೀಸೆಲ್ ದರ ಇಂಟರ್ನ್ಯಾಷನಲ್ ಮಾರ್ಕೆಟ್ ಜಾಸ್ತಿ ಆನಾಗ ದೇಶದ ಆಳುನ ಸರ್ಕಾರ ಅವನು ಆ ರೀತಿ ಜನಕ್ಕೆ ಹೊರ ಆವಂದಿ ಲೆಕ್ಕ ನಿಭಾಯಿಸೋಡು ಬಂದು ಎಂಕುಲ ಪಂತ ಅದಕ್ಕೆ ಇತ್ತಲೇ ಬದ್ದ ಅಂದ್ರೆ ಬಿಜೆಪಿ ಅನಿ ಹೋರಾಟ ಮಲ್ದೇನೆ ಅನಿ ಬೀದಿಡಿ ಜತ್ತದ ಬಾಯ್ ಹಾಕಿದೇರಿ ಇನ್ನಿತ್ತ ಕೇಂದ್ರ ಡುಪ್ಪುನಂಚಿನ ನಿರ್ಮಲಾ ಸೀತಾರಾಮನ ತುಪ್ಪು ನನಂಜಿ ಮಿನಿಸ್ಟರ್ ಪುರಲ್ಲಿರ ಇಂದಿನ ಸ್ಮೃತಿ ಇರಾನಿ ಪುರ ಜಾಸ್ತ ಇಂದೇನು ಹಂಡೆನ್ಗೆ ಅಂದು ಸೈಟ್ ತೀದು ಅದಕ್ಕೆ ಪೂತ ಮಾಲೆ ಪಾರ್ದು ದಿಕ್ಕೆಲ ಪಾರ್ದು ಅಡಿಗೆ ಬಂದೇರು ರೋಡ್ ಅಂದ್ರೆ ಇನಿ ದಾಲೆಜ್ಜಿ ಮುಕ್ತ ಮಾರುಕಟ್ಟೆ ಬಿಡ್ತೇವೆ ಇನಿ ಇಂಟರ್ನ್ಯಾಷನಲ್ ಮಾರ್ಕೆಟ್ ಇರ್ತು ಕೂಡ ಅನಿ UPA ಗವರ್ಮೆಂಟ್ ಕಾಂಗ್ರೆಸ್ ಎಲ್ಲ ನೀತಿದ ಬಗ್ಗೆ ನಮ್ಮ ಇತ್ತಲ ವಿರುದ್ಧ ಇಲ್ಲ ಅಂಡ್ ಅನಿ 135-140 ರೂಪಾಯಿ ಇತ್ತು ಒಂದು ಬ್ಯಾರಲ್ ಪೆಟ್ರೋಲಿಯಂಗೆ $130-135 ಇತ್ತು ಅಂಡ್ ಇನಿಪುಣೆ ಇತ್ತು ಕೇವಲ $40-50 ಮಾತ್ರ ಅವಾಗ ಶೇಕಡ 50-60ರಷ್ಟು ದರ ಇಳಿಕೆ ಆಗ್ತದೆ ಅಂಡ್ ಅನಿತಿನಿ 1 ಲೀಟರ್ ಪೆಟ್ರೋಲ್ಗೆ 85 ರೂಪಾಯಿಂದ ಇನ್ನು 88-89 ರೂಪಾಯಿ ಆಗ್ತದೆ ಈ ರೀತಿಯ ಏರಿಕೆ ಈ ಅಂತಾರಾಷ್ಟ್ರೀಯ ಮಾರುಕಟ್ಟೆ ತೀರ್ಥಪೂರ್ನಾಗ ರೇಟ್ ಡೌನ್ ಆನಾಗ ಮುಗುಲು ಅಬಕಾರಿ ಸಂಖ್ಯೆ ಜಾಸ್ತಿ ಮಲ್ತೇರಿ ಕಸ್ಟಮ್ ತೆರಿಗೆ ಜಾಸ್ತಿ ಮಲ್ತೇರಿ ಪೆಟ್ರೋಲ್ ದ ರೇಟ್ ಕಡಿಮೆ ಆಯ್ತ ಲಾಭ ಎಂಕ್ಲೆ ತಿಕ್ಕಾದಿರಕ ಮಲ್ತೇರಿ ಇನಿ ರೇಟ್ ಏನೊಂದು ಅಂತೆ ಮಸ್ತ್ ಆಗ್ತದೆ ಅವಾಗ ಅಬಕಾರಿ ಟ್ಯಾಕ್ಸ್ ಕಸ್ಟಮ್ ಟ್ಯಾಕ್ಸ್ ಜಾಸ್ತಿ ಮಲ್ತೀರಿ ಕಡಿಮೆ ಮಲ್ತೊಂದಿದ್ದಾರೆ ಅವು ಒಂದು ಪ್ರಧಾನ ಕಾರಣ ಇಂದು ಏರಿಕೆ ಆಯ್ರೆ ಇನಿ ಬಿಜೆಪಿ ಜಾಸ್ತಿ ಪಾತಾರೆ ಪೋಪುಜಿ ಒಂದು 5 ನಿಮಿಷ ಭಾಷಣ ಚುಟುಕು ಮಲ್ಪ ಎಂಕ್ಲೆ ಬಹಳ ಪ್ರಧಾನವಾದ ಬಂದ್ರೆ ಒಪ್ಪುನ ಇನಿ ಬಿಜೆಪಿ ಬೆಂಬಲಕ್ಕೆ ಒಂದೇ ಪಾತಾರೆ ದಾದಾ ಮೋದಿ ತಾನೆ ಇಲ್ಲ ಕೊಂಡ್ಪೇರ ಆರೈತಾನೆ ಬೊಡದಿಂದ ಜೋಕುಲುಂಡ ಆ ದೇಶ ಕಟ್ಟತ್ತ ಒಂದ ಕೊರೋನಾ ಜಾಸ್ತಿ ಆದ್ರೆ ತಾನೇ ಅಪ್ಪನು ನಿಗುಲು ಪಾನ್ ಪರಾಗಿ ತಿಂದ್ರೆ ಖರ್ಚು ಮಲ್ಪುಜಾರ ನಿಗುಲು ಸಿಗರೇಟ್ ವೇಪರ ಖರ್ಚು ಮಲ್ಪುಜಾರ ನಿಗುಲು ಹೋಟೆಲ್ ಹೋಗ್ಬೋದು ಅವು ತಿನ್ಪುಜಾರ ನಿಗುಲು ಡ್ರೆಸ್ ಪಾಟ್ನ ಖರ್ಚು ಮಲ್ಪ ಪಿಚ್ಚ ಪಾತಿರ್ವೆ ಯಾರ ನಗಲ್ದ ಕೇಂದ್ರ ಪುಣ ಮೋದಿ ಇನ್ನೇನು ಪೂರ ನಂಗೆ ಬಾರ್ದು ಟ್ಯಾಕ್ಸ್ ಈ ಹೆಚ್ಚುವರಿ ಟ್ಯಾಕ್ಸ್ ಬಾರ್ದು ವಸೂಲಿ ಮಲ್ತಿನ ದುಡ್ಡು ದಾಟ ಮಲ್ತಾರ ಅಂಚಣ್ಣ ಆರು ತಿಂತ ಸೇರಿನ ಮುರಾನಿ ಬಜೆಟ್ ತುಯ್ಯರತ್ತ ಬಜೆಟ್ ಪೂರೈಕಲ ರೇಟ್ ಜಾಸ್ತಿ ಮಲ್ತಿನ ಅತ್ತಂದ ಈ ವರ್ಷ ಕೇಂದ್ರದ ಮೋದಿ ಸರ್ಕಾರ ಫಾರಿನ್ ಇರ್ದು ಲೋನ್ ಕಂಡ್ರೆ ತೀರ್ಮಾನ ಮಾಡ್ತೀನಿ ಫಾರಿನ್ ಬ್ಯಾಂಕ್ ಏತು ಗೊತ್ತು ಈ ವರ್ಷ ಒಂದೇ ವರ್ಷ 12 ಲಕ್ಷ ಕೋಟಿ 16 ಲಕ್ಷ ಕೋಟಿ ನರೇಂದ್ರ ಮೋದಿ ಸರ್ಕಾರ ಈ ವರ್ಷದ ಬಜೆಟ್ ಖರ್ಚಿಗೆ ಫಾರಿನ್ ಬ್ಯಾಂಕ್ ಇರ್ದು ಬಡ್ಡಿಗೆ ಸಾಲಗಳು ಅಂಚನೆ ಪೆಟ್ರೋಲ್ ಪನ್ಪಾರಂದಿಗಳು ಮೋದಿ ತಿಂತಿನೇ ಇಜ್ಜಿ ಮೋದಿ ಎಲ್ಲ ಇಲ್ಲಾಗೊಂಡು ಪೂಜಾರು ಮೋದಿ ಬೊಡತಿಜ್ಜಿ ಮೋದಿ ಜೋಕ್ಲಜ್ಜಿ ಆರ್ ಪಾಪ ರಾತ್ರಿ ಬಗೆಲ್ ಬಂಗ ಆಡ್ಪೇರು ರಾತ್ರಿ ಬಗೆಲ್ ಬಂಗ ಬರ್ತದೆ ನಮ್ಮ ಕಿಸರ್ದು ಹೋಯ್ತಿನ ಕಾಸು ದಾದ ಮಲ್ದಿರಿ ಅಂಬಾನಿ ಅದಾನಿಗೆ ಟ್ಯಾಕ್ಸ್ ಕಡಿಮೆ ಮಲ್ತದೆ ಅಕಲ ಕಿಸಕ್ ಮಾಡ್ತೀವಿ ನಿಖಿಲ್ ಬಿಜೆಪಿ ಬೆಂಬಲಿಗೆ ಮಲ್ಪುಣಂಚಿನ ವಾಟ್ಸಪ್ ಫೇಸ್ಬುಕ್ ಕೊಡುವಂಥದ್ದು ಮೋದಿನ ವಿರುದ್ಧ ಪಾತ್ರೆಯಿಂದ ಅಕಲಗೆ ಮಿತ್ತು ದಾಳಿ ಮಲ್ಪುಣಂಚಿನ ಬಿಜೆಪಿದ ಬಡ ಕಾರ್ಯಕರ್ತರು ಇಲ್ಲ ಕೊಡ್ತಿದ್ದಾರೆ ರಿಕ್ಷಾ ಡ್ರೈವರ್ ನಗಲೇ ಕೊಡ್ತಿದ್ದಾರೆ ಬಸ್ ಡ್ರೈವರ್ ನಗಲೇ ಕೊಡ್ತಿದ್ದಾರೆ ಕಾರ್ಮಿಕರೇ ಕೊಡ್ತಿದ್ದಾರೆ ಲಾಕ್ಡೌನ್ ಸಂದರ್ಭದಲ್ಲಿ ಬೀದಿಗೆ ಬೂರ್ದು ಸೈತಿನಂಚಿನ ವಲಸೆ ಕಾರ್ಮಿಕರೇ ಕೊಡ್ತಿದ್ದಾರೆ ತಿಂಗಳ ಗಟ್ಟಲೆ ಬಾಡಿಗೆ ಮಲ್ಪಾರ ಅಂದ್ರೆ ಬದುಕು ಸಾಗಾಯಿಸರ ರಿಕ್ಷಾ ಡ್ರೈವರ್ಗೆ ಬಸ್ ಡ್ರೈವರ್ಗೆ ಲಾರಿ ಡ್ರೈವರ್ಗೆ ಈ ಹೆಚ್ಚುವರಿ ಟ್ಯಾಕ್ಸ್ ಕಾಸು ಕೊಡ್ತಿದ್ದೀರಿ ಆದ್ರೆ ನಮ್ಮ ಕೀಸದ ವೈದ್ಯದತ್ತದ ಅಂಬಾನಿನ ಕೀಸಾಗ ಮಾಡ್ತೀರಿ ಸುಳ್ಳು ಪನ್ಪುಣತ್ತು ಬಾಯಿದತ್ತನ ಅಂಬಾನಿನ ಪದ ಪನ್ಪುಣ ನೆನಚಿನಿಗುರು ಅಂಬಾನಿನ ಮುರಾಣಂದಿ ಸರ್ವೆ ಬರ್ತೀನಿ ಯಾನ್ ಪನ್ಪುಣತ್ತು ಅಧಿಕೃತ ಒಂದು ಸರ್ವೆ ಅಂಬಾನಿನ 1 ಗಂಟೆ ಇನ್ಕಮ್ ಎತ್ತು ಗೊತ್ತ ನಿಕ್ಲಿಗೆ 1 ಗಂಟೆಗೆ ಸ್ವಲ್ಪ ಕೋಟಿ ಒಂದು ದಿನಕ್ಕೆ ಏತಾಂಡಿ 22,000 2,200 ಕೋಟಿ ಒಂದು ದಿನತ್ತ ಲಾಭ ಒಂದು ದಿನದ ಸಂಬಳ ನಿಖಿಲ್ ಎತ್ತು ಕಾಂಡ ನಿಖಿಲಿಂದ ಪುದರ್ದಿದ್ದಾರೆ ಆಟೋ ರಾಜಕ್ಕಮ್ಮಾರು ಅತ್ತ ಎಂಕುಲ್ ಬೆನ್ಪ ಎಂಕುಲ್ ತಿನ್ಪ ಎಂಕುಲ್ ರಾಜಕ್ಕಮ್ಮಾರು ರಾಜನಕುಲೆ ಎಂಕುಲ್ ನಂದು ಕೈಕಾಲು ಗಟ್ಟಿದ್ರೆ ಎಂಕುಲ್ ರಾಜನಕುಲೆ ಕೈಕಾಲು ಗಟ್ಟಿ ಪುಟ್ಟ ಎಂಕುಲ್ ರಾಜನಕುಲೆ ಅದ 5,400 ಪಾತ್ರ ಅಜ್ಜಿ ಆಂಡ ಅಂಬಾನಿ ಒಂಜಿಗೆ ದಿನಕ್ಕೆ ಬೆನ್ಪುಣ 2,200 ಕೋಟಿ ಬೆಂಟ ನಿಖಿಲಿಗೆ ಎತ್ತಿನ ಬೋರ್ಡು ಗೊತ್ತುಂಡ ಎತ್ತಿನ ಬೋರ್ಡು ಜನ್ಮ ನಿಖಿಲ ಜನ್ಮ ಬಿಡ್ಲೆ ನಿಖಿಲ 100 ಜನ್ಮ ಯಾರುಜಿ ಅಂಬಾನಿನ ಒಂಜಿ ದಿನತ್ತ 2,200 ಕೋಟಿ ಬೆನಿಯರ ನಿಖಿಲಿಗೆ 10,000 ವರ್ಷ ಬೋರ್ಡು ಇಂದು ಯಾನ್ ಬಂದ್ಬಿಡುತ್ತೆ ಸರ್ವೆ ಬಂದ್ಬಿಡು ಆರ್ ಒಂಜಿ ಸೆಕೆಂಡ್ ಇನ್ಕಮ್ ನಾಳೆ ಅಂಬಾನಿನ ರಿಲಯನ್ಸ್ ದನಿ ಅಂಬಾನಿನ ಒಂಜಿ ಸೆಕೆಂಡ್ ಇನ್ಕಮ್ ನಿಖಿಲ 3 ವರ್ಷದ ದುಡಿಮೆ ದಿನಾಲ ಬಾಡಿಗೆ ಮಲ್ತಾರಡ ದಿನಾಲ ರಜಪ್ಪ ಅಂತ ಒಂಜಿ ವಾರ ಒಂಜೇ ದಿನ ರಜೆ ಮಲ್ತ ನಿಖಿಲು ಬೆನಿಯಾರಂದ ನಿಖಿಲು 3 ವರ್ಷ ಬೆನೋಡು ಆರು 1 ಸೆಕೆಂಡ್ ಬೆನ್ನಿನೇನು ಯಾನ್ ಇದು ಪಾತ್ರ 10 ಸೆಕೆಂಡ್ ಸಾಕು ಅಪ್ಪಾಗ ನಮ್ಮೊಟ್ಟಿಗೆ ಹೋಯ್ತಿನ ದುಡ್ಡು ರಾಸಿ ಬಾಡ್ನು ಅಂಬಾನಿಗಿಂದಾಂಡ ಈ ಬಿಜೆಪಿ ಪಾಪದ ಕಾರ್ಯಕರ್ತರ ದಾಯ ಬೆಂಬಲ ಪುರ್ಬಲೆ ಹೋರಾಟ ಮಾಡ್ತಾರೆ ಗ್ಯಾಸ್ ಸಬ್ಸಿಡಿ ಇಜ್ಜಿ
आता आपण येतो ಹೋರಾಟ ಮಾಡ್ತಾರೆ ಸಬ್ಸಿಡಿ ಮಾಡುವ ನಿಕ್ಲೆ ಕಣಿ आणि ವೀರಪ್ಪ ಮೊಯ್ಲಿ ಡೀಸೆಲ್ ತೆರಿಗೆ ತೆಪ್ಪನಾಗ 15 ದಿನಗಳ ರೇಟ್ ಫಿಕ್ಸ್ ಮಾಡ್ಕೊಳ್ಳೋ ಭಾರಿ ಗಲಾಟೆ ಅಂತಾರೆ ಬಿಜೆಪಿ ತಗೊಳ್ಳು ಇನ್ನು ಇಂಗ್ಲೇ ರಾತ್ರಿ 16 ಗಂಟೆ ಪೊಡಿ ಹಾಪು ಪೆಟ್ರೋಲ್ ರೇಟ್ 16 ಗಂಟೆ ಜಾಸ್ತಿ ಹಾಪು आता ಕಾಂಡೆ ಲಕ್ಕನ ಒಂದು ರೇಟ್ ಹಂಗೆ ಡಕ್ ಹಾಪು ಕಾಂಡೆ ಎಚ್ಚರಾಪನ ಬರ್ಚಿಂದ ಹಾಪು ಈ ರೀತಿಯ ಪರಿಸ್ಥಿತಿ ಉಂಟು ಅಪ್ಪಾಗ ಒಂಜಿಗ ರೇಟ್ ನಮ್ಮಟ್ಟಿಗೆ ವೈದ್ಯನಂತಿನ ಕಾಸು ಖಜಾನೆ ಇಚ್ಚಿ ಕೂಡ ಫಾರಿನರ್ ಬಡ್ಡಿ ಕನ್ಪೇರು ಫಾರಿನ್ ಧರ್ಮ ಕೊರಪು ಜನಗಳು ಕನ್ಪೇರು ರೇಷನ್ ಅರಿ ಕೊರಚ್ಚಿ ಫ್ರೀ ನೀರು ಕೊರಚ್ಚಿ ಪಬ್ಲಿಕ್ ತೆತ್ತು ಬಾಟ್ಲೆ ಹಾಸ್ಪಿಟಲ್ ಫ್ರೀ ಟ್ರೀಟ್ಮೆಂಟ್ ಕೊರಚ್ಚಿ ಗೌರ್ಮೆಂಟ್ ಹಾಸ್ಪಿಟಲ್ ಅನ್ನು ಕಟ್ಟೊಚ್ಚಿ ಇಂದು ಪೂರ ಫಾರಿನ್ ಬ್ಯಾಂಕ್ ತಗೊಳ್ಳೋ ಲೋನ್ ಕೊರ ಬಡ್ಡ ಕಂಡೀಷನ್ ಇಂದಿರಾಗಲೇ ಗೊತ್ತಿತ್ತು ಅದ ನಮ್ಮಲ್ಲಡೆ ಮಾಡ್ಕೊಂಡು ಹಿಂದೂ ಮುಸ್ಲಿಂ ಅದ ಆಟೋ ಡ್ರೈವರ್ ನಕುಲ್ಲ ಏತು ಒಟ್ಟಿಗೆ ಬನ್ನಿಯಾರಲ್ಲ ಉಲಾಡಿ ನಂಗಮ್ಮ ಹಂಗ ಅಂದೆ ಆಪುಣ ಅದ ನಮ್ಮ ಮಧ್ಯೆ ಒಗ್ಗಟ್ಟಿಚ್ಚಿ ನಿಖಿಲಿನಿಯನ್ನು ವಾಟ್ಸಪ್ ಬಿಡುತ್ತೀಯ ಮಸ್ತ್ ಒಂದು 25-30 ಎಂದಿನ ಆಟೋ ಪಾರ್ಕ್ ಪುದರ್ ಪಾಡ್ತಾರೆ ಪೂರ ಗಡತೆ ಎಟ್ಟ ಖುಷಿ ಅನ್ನಂಗೆ ಐಕ್ಯತೆ ಬೋರ್ಡು ದಯಪಂಡ ಮೂಲ ರಿಕ್ಷಾ ಬೆನ್ಕೊಂಡು ಮಾಡ್ತೀರ ರಹಮಾನ್ ಅದ್ದು ರಾಮ ಉಮೇಶ ಪ್ರತಿಯೊಂದು ಬಂಗಲ ಒಂದೇ ಅದ್ದು ಕೊಂಚ ಕಷ್ಟ ಉಮೇಶ ಕೊಂಚ ಕಷ್ಟ ಅಂದಿಜ್ಜಿ ಊರೆಲ್ಲ ಕಷ್ಟ ಒಂದೇ ಕೈಯ ಪೋಣ ಜೋಕುಲು ಕಾತಂದಪ್ಪ നിങ്ങൾ അന്നേരം ബന്ധു സാധനങ്ങൾ 19 പേരുണ്ട് കടിപ്പൂ മീൻ പത്തം പോയി വേണ്ട പങ്കുലേക്ക് 20 ರೂಪಾಯಿ ಕೆಜಿ ಅದ ಅರ್ಧ ಕೆಜಿಗೆ ಅಂಡೆ ಇಂದ್ರನ ಬೆರ್ತಿಗೆ ಅರ್ಧ ಕೆಜಿಗೆ ಗುಂಪುಂಡು 1 ಕಿಲೋ ಗುಂಪಲನ್ ಅದ ಇಂದು ಪರಿಸ್ಥಿತಿ ಅತ್ತ 25 ರೂಪಾಯಿ 1 ಕೆಜಿ ಮೀನು ಕೊರಡು ಭೂತಾಗಿಲ್ಲ ಆತೆ ಹತ್ತಿನ ಅಪ್ಪಗೆ ಆ ರೀತಿ ಬದುಕೊಡು ತರಕಾರಿ ರೇಟ್ ಏರೊಂದುಂಡು ಆ ಗ್ಯಾಸ್ ಕಂಡ್ರೆ ಆಪುಜಿ 70 ರೂಪಾಯಿ 75 ರೂಪಾಯಿ ಕೊರಡು ಇನ್ನು ಕೂಡ 25 ಜಾಸ್ತಿ ಆಪುಂಡು ಬಂತೀರಿ ಈ ರೀತಿ ದರ ಏರಿಕೆ ಒಂದು ನಂಚ ಜಾಸ್ತಿ ಪಾತಿರ ಪೋಪುಜಿ ನಿಖಿಲ್ ಬಾರಿ ಖುಷಿ ಅಂಡು ನಿಖಿಲ್ ರಾಜಕುಮಾರ್ ನಕುಲು ನಿಜವಾದ ರಾಜನಕುಲು ಅವರು ಬೆಂಪುಳ ಜನಕುಲು ನಿಖಿಲ ಕಣಬಹುದು ದಯಪಂಡ ಇಂಕುಲು ಬೆಂದಿನ ಸಂಪತ್ತು ಅಂಬಾನಿನ ಅದಾನಿನ ಆಸ್ತಿ ಉಂಡತ್ತ ಅಗಲ ವೈಭವ ಉಂಡತ್ತ ಅಂಬಾನಿನ ಇಲ್ಲಿ ಏತತ್ತ ಆಂಟಿಕ್ ಉಂಡತ್ತ ಅಂಬಾನಿನ ಇಲ್ಲಿ 10 ವರ್ಷದ ತುಂಬ 5,000 ಕೋಟಿ ಇಲ್ಲಿ ಕಟ್ಟಿದೆ ಆಜಿ ಜನಕ್ಕೆ 5,000 ಕೋಟಿದ ಅದ ನಿಖಿಲಿಗೆ ಗೌರ್ಮೆಂಟ್ ಅರ್ಜಿ ಪಾರ್ದು ಸುಸ್ತಾಯ್ತು ನನ್ನ ಸೈಟ್ ಕೊರ್ಲಿ ಮೂಜಿದ ಅನ್ಸದ ಕೊರ್ಪುಜೇರು ಅಂದ್ರೆ ರಾಜಾಪುನಂಚಿನ ಪೂರ ಅವಕಾಶ ಬೆನ್ಪುಣ ಜನಕ್ಕೆ ಉಂಡು ರಿಕ್ಷಾ ಡ್ರೈವರ್ ನಕುಲು ಸೇರ್ತು ನಿಖಿಲ್ ನಿಜ ಅರ್ಥದ ರಾಜಾವು ಐಕ್ಯಪಡದ ಐಕ್ಯತೆ ಹೋರಾಟ ಮಲ್ಪೋಡು ಹಿಂದೂ ಉಪ್ಪಾಡು ಮುಸ್ಲಿಂ ಉಪ್ಪಾಡು ಪೂಜಾರಿ ಇಪ್ಪಾಡು ಶೆಟ್ಟಿ ಇಪ್ಪಾಡು ಗಾಣಿಗೆ ಉಪ್ಪಾಡು ಬ್ಯಾರಿ ಇಪ್ಪಾಡು ಹಣಪಿಪ್ಪಾಡು ಶಾಪ್ ಇಪ್ಪಾಡು ಒಳ್ಳೆ ವಿಭಾಗದ ಉಪ್ಪಾಡು ನಮ್ಮ ಬೆನ್ಪುಣ ಜನಕುಲು ನಮ್ಮ ಕಾಂಡೆ ಲಕ್ಕದು ಬೆಂದದು ಅಂದ್ರೆ ಬಯ್ಯ ಮುಟ್ಟೆ ಬೆಂದ ಮಾತ್ರ ಇಲ್ಲ ಉಪ್ಪು ಉಪ್ಪು 4 ದಿನ ಜ್ವರ ಬತ್ತು ಜತ್ತನ ಬಡ್ಡಿ ದಾಡ ದುಡ್ಡು ತಪ್ಪೋಡು ತಮಿಳ್ನಾಡ ಅದ ಇಂದು ನಮ್ಮ ಬದುಕದ ಕಷ್ಟಲು ಇನ್ನೇನು ಅರ್ಥ ಮಾಡ್ತಂಗ ಸರ್ಕಾರದ ಈ ತೈಲ ನೀತಿ ಬದಲಾವಡು ದುಮ್ದಲ್ಲಿ ಇದ್ದ ತೈಲ ನೀತಿ ಬರಡು ಬಂದಾದಿತ್ತಿನಂಚಿನ ಅಂಬಾನಿಯ ಪೂರಾ ಪೆಟ್ರೋಲ್ ಪಂಪ್ ಓಪನ್ ಆಗ್ತಿತ್ತು ಪೂರ ಓಪನ್ ಆಗ್ತದೆ ಪೂರ ಬಂದಾದಿತ್ತು ಏನೇನು ಲಾಭ ಮಂತು ಕೊರೊಂದುಲ್ಲಾರು ಗವರ್ಮೆಂಟ್ ಅಂಡರ್ ಪುನ HP ಹಿಂದೂಸ್ತಾನ್ ಪೆಟ್ರೋಲಿಯಂ ಭಾರತ್ ಪೆಟ್ರೋಲಿಯಂ ಕಡಿಮೆ ಆವೊಂದುಂಡು ಶೆಲ್ ರಿಲಯನ್ಸ್ ಪೆಟ್ರೋಲ್ ಪಂಪ್ ಜಾಸ್ತಿ ಆವೊಂದುಂಡು ಇನ್ನೇನು ಪೂರ ಅರ್ಥ ಮಾಡ್ತಂಗ ನಮ್ಮ ನಿಜವಾಯಿನ ಆಟೋ ರಾಜಕನ್ಮಾರ್ ಮಾತ್ರ ಪೂರಾ ಬೆನ್ಪುಣ ಜನಕುಲು ಈ ದೇಶದ ರಾಜಕನ್ಮಾರ್ ಆವಡುಂದಂಡ ಸರ್ಕಾರದ ಬದಲಾವಡು ನೀತಿ ಬದಲ್ ಮಲ್ಪವನ ತಾಕತ್ತುಪ್ಪನ ನಿಖಿಲ ಒಗ್ಗಟ್ಟಿಡು ಮಾತ್ರ ಏರ್ನೆಲ್ಲ ಬಿರೋಡು ಜಿಂದಾಬಾದ್ ಬಾರದು ಬದುಕು ಬದಲಾಪುಜಿ ನೀತಿ ಬದಲಾರಿ ಐಕ್ಯತೆ ಬೋಡಿ ಐಕ್ಯತೆ ಹೊರ್ತನ್ಲೆ ಖಂಡಿತವಾದ ಜಯ ತಿಕ್ಕೊಂಡು ಸರ್ಕಾರದ ವಿರುದ್ಧ ಧೈರ್ಯ ಹೋರಾಟ ಮಲ್ಪಲೆ ಆ ರೀತಿದ ಒಂದು ಹಿಂಜರಿಕೆ ಬಂದ ಹೋರಾಟ ಮಲ್ಪದ ಮೂಲಕ ನಮ್ಮ ಬದುಕು ಒಂದಾನ ಸೈನೀಯ ಮಲ್ಪರ ನಮ್ಮ ಮಾತೆರ ಸಾಮೂಹಿಕ ಪ್ರಯತ್ನ ಮಲ್ಪಕ ಪಂತ್ರ ಪಾತ್ರ ಬಂದು ಹೆಂಗೆ ಪಾತ್ರ ಅವಕಾಶ ಮಲ್ತುಕೊಂಡು ನಿಖಿಲೆ ಮಾತೆರಗಳ ಆಟೋ ರಾಜಕನ್ಮಾರ್ದ ಪದಾಧಿಕಾರಿಗಳು ಸದಸ್ಯರಗಳು ಈ ಪ್ರದೇಶದ ನಾಗರಿಕ ಬಂಧುಗಳು ವಿವಿಧ ಸಂಘ ಸಂಸ್ಥೆ ಪ್ರತಿನಿಧಿಗಳಿಗೆ ಹೊಂದಿಸ ಒಂದು ಸಮ್ಮೇಳನ ಸಲ್ಲಿಸ ಒಂದು ಪಾತ್ರ ಅಂತ ನಮಸ್ಕಾರ. ಒಗ್ಗಟ್ಟಿನ ಹೋರಾಟ ಮುಂದುವರಿಸಿ ಅಂತ ಹಿತ ನುಡಿಗಳನ್ನು ನುಡಿದಂತಹ ಶ್ರೀಯುತ ಮುನೀರ್ ಕಾಟಿಪಲ್ಲಾರ್ ಅವರಿಗೆ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ಹಾಗೆ ನಮ್ಮ ಜೊತೆ ಇದ್ದಾರೆ KPCC ಅಲ್ಪಸಂಖ್ಯಾತ ಘಟಕದ ರಾಜ್ಯ ಉಪಾಧ್ಯಕ್ಷರಾಗಿರುವಂತಹ ಶ್ರೀಯುತ ಅಬ್ದುಲ್ ಶಕೀರ್ ಅವರು ನಮ್ಮೊಂದಿಗೆ ಒಂದೆರಡು ಮಾತುಗಳನ್ನ ಆಡಬೇಕಾಗಿ ವಿನಂತಿಸ್ತಾ ಇದ್ದೇನೆ. ನಮ್ಮ ಮುನೀರ್ ಕಾಟಿಬಳ್ಳ ಪೂರ ವಿಷಯ ಸಂಕ್ಷಿಪ್ತವಾದ ಬಂಡೇರು ಅಂಚನೆ ಜಲೀಲರು ನಿಖಿಲ್ನ ಒಂಜಿ ಬೇನೇನು ಎತ್ತು ಬಾಡ್ದು ತೋಜಾಯರು ಎದುರುಡು ಜಲೀಲರು ಪಾತ್ರ ಭಾರಿ ಖುಷಿ ಅಂಡು ದಯಬಲ್ಲೆಗೆ ಆಟೋ ರಾಜಕನ್ಮಾರ್ ಎಂಚ ಅಂದು ಅಕ್ಲ ಮನಸ್ಸಿಡು ದಾದ ಆವೊಂದುಂಡು ಒಂದು ಆರು ಪೂರಕ್ಲ ಎದುರು ಬಂದು ತೋಜಾ ಒಂದುಲ್ಲೇರಿನಿ ಈ ಆಟೋ ರಾಜಕನ್ಮಾರ್ ನಿಖಿಲು ಈ ಆಟೋ ರಿಕ್ಷಾ ಮಾತ್ರ ಸೀಮಿತವಾದ ದಿಯೋರ್ಚಿ ಪೂರ ಸಂಘಟನೆ ಸಂಸ್ಥೆ ಪೂರ ಇನ್ನು ಒಟ್ಟಿಗೆ ಪತ್ತೊಂದು ನಿಖಿಲು ರಾಜನಗಳು ಕೆಂಪು ಕೋಟೆಗೆ ಹೋದ ಲಗ್ಗೆ ಮಾಡೋದೊಂದಿಗೆ ಏನೊಂದಿಲ್ಲ ಇಲ್ಲಿ ಮುನೀರ್ ಕಾಟಿಪಲ್ಲ ಬಂಡೇರಿ ನಮ್ಮ ದೇಶದ ರೈತ ಮುಖಂಡರನ ಅವಸ್ಥೆ ಇತ್ತ ಗುಂಡು ಪಾರ್ದಿಕೆ ಒಂದುಲ್ಲೇರು ಅಂಚಿನ ಸರ್ಕಾರ ಈ ನರೇಂದ್ರ ದಾಮೋದರ ಭಾಯಿ ಮೋದಿ ನಿರ್ಮಲಕ್ಕ ನಲಿನಣ್ಣ ಮುಗ್ಲೇನ್ ಪೂರ ಏರ್ ಕಡೆ ಬುಡ್ನಿ ನಿಖಿಲತ್ತ ಎಂಗಲತ್ತ ಕಡೆ ಬುಡ್ನಿ ಮುಗ್ಲೇನು ಕುಲ್ಲ ಏರ ಸಾಧ್ಯ ಏರಿಗೆ ಬನ್ಲೆ ನಮಗತ್ತ ಪಲ್ಲೆ ಕೇನು ಚಿರಿಕಲ ಬಾಯಿರು ಸಾಲ ಬರೋದಿಸಿ ಹೆಂಚ ನಿಖಿಲು
ಅವ ಬಂದ್ಪುನಿ ರಿಲಯನ್ಸ್ ವಿಷಯ ಪಂಡರ್ ಬೊಕೊಂಜಿ ಕಂಪನಿದ ವಿಷಯ ಪಂಡರ್ ರಿಲಯನ್ಸ್ ಪೆಟ್ರೋಲಿಯಂ ಪುನನೆ ಬಂದ್ ಮಲ್ಪುಲೆ ನಿಕ್ಕಲು ಮುರಾನಿ ಒಂಜಿ ಜಾಗದ ಇನ್ಶೂರೆನ್ಸ್ ಮಲ್ಪೆರೆ ಪೋಯೆ ಆಲ್ ಸೇಲ್ಸ್ ವುಮೆನ್ ಆಲ್ ಕೊರೊಂದುಲ್ಲ ರಿಲಯನ್ಸ್ ಇನ್ಶೂರೆನ್ಸ್ ಹಿಂಗ್ ಕೊರೊಂದುಲ್ಲ ಪನ್ಪಾಲು ಆಫರ್ ಉಂಡು ಯಾನ್ ಪಂಡೆ ಎಂಕ್ ಬರ್ಚಮ್ಮ ನಿನ್ನ ರಿಲಯನ್ಸ್ ಅಂದ್ ದಾಯಿಗೆ ಯಾನ್ ಬಹಿಷ್ಕಾರ ಮಲ್ದ ಆತುಂಡು ನಿಕ್ಕಲು ಬಹಿಷ್ಕಾರ ಮಲ್ಪುನ ಟೈಮ್ ಬೈದುಂಡು ನಿಕ್ಕಲು ಮಲ್ಪು ಜಾರ ಎಂಕ್ಲೆಗೆ ನನ್ನ ಬುದ್ಧಿ ಬರ್ಪುನ ಇಂದಿಜ್ಜಿ ಬೊಕ ನಿಖಿಲ್ನ ಊರ್ದ ಮಗೆಯಾದ ಬೈದೆ ಯಾನು ಹೂವೇ ಪಕ್ಷದ ಬ್ಯಾನರ್ ಬತ್ತದ ಬೈಜಿ ನಿಖಿಲ್ನ ಒಂಜಿ ಮೆಗ್ಗೆಯಾದ ಬೈದೆಡೆಗೆ ಈ ಊರ್ದ ಮಗೆಯಾದ ಬೈದ ಹೂವೇ ಪಕ್ಷದ ಬ್ಯಾನರ್ ಪತ್ತೊಂದು ಯಾನ್ ಬೈಜಿ ಎನ್ನ ಪಕ್ಷ ಎಲ್ಲ ಇಂಚಿನ ಒಂಜಿ ಪೆಟ್ರೋಲ್ ಹೈಕ ಜನ ವಿರೋಧಿ ಕಾಯ್ದೆ ಕಣಂಡ ಎನ್ನ ಪಕ್ಷದ ಬ್ಯಾನರ್ ಪಡೆತದೆ ಯಾನು ದಕ್ಕುವ ನಿಖಿಲ್ನ ಒಟ್ಟಿಗೆ ಯಾನು ಉಂಟು ಅಂತ ಅನ್ಪನೊಂದಿಲ್ಲ ಅವೇ ರೀತಿ ಟ್ರೋಲ್ದ ವಿಷಯ ಎಲ್ಲ ಪಂಡರ್ 2-3 ವರ್ಷ ಆತು 2014 ಸಿಲಿಂಡರ್ ಪತ್ತದ ಕುಲ್ಲಿಯರು ಲೀಡರ್ಸ್ ನಾಕುಲು ಅಂದ್ ಬೊಕೊಂಜಿ ಬಹಿಷ್ಕಾರ ಮಲ್ಪೋಡು ನಿಕ್ಕುಲು ಇಂದೇ 2012 ಅಕ್ಷಯ್ ಕುಮಾರ್ ಫೇಸ್ಬುಕ್ ಟ್ವಿಟರ್ ಎಂಚಿನ ಪೂರ ಬಂದ್ ಕೊರಿಯರು ಓ ಮನಮೋಹನ್ ಸಿಂಗ್ ಸರ್ಕಾರದ ವಿರುದ್ಧ ಅಕ್ಷಯ್ ಕುಮಾರ್ ಇದ್ದಾರೆ ಬೊಕ ಬೇತೆಲ್ಲ ಫಿಲ್ಮ್ ಆಕ್ಟರ್ಸ್ ನಕುಲು ಇದ್ದಾರೆ ಅನುಪಮ್ ಖೇರ್ ಇದ್ದಾರೆ ಇನ್ನು ಒಳ್ಳೆಯರು ಪಾತ್ರ ನಕುಲು ಒಂದು ಕೇಳಿ ನಮ್ಮದಾನೆ ಜವಾನಿಯರತ್ತ ನಮ್ಮ ಜವಾನಿಯರ ಮೂಲ ಬೆಂಡ್ರಾಬ್ ಉಪ್ಪುನತ್ತ ಅನ್ಕೇನೊಂದು ಪುನಿ ಇಂದೇ ಫಿಲ್ಮ್ ಆಕ್ಟರ್ಸ್ ಇಂದೇ ಮಲ್ಟಿ ನ್ಯಾಷನಲ್ ಕಂಪನೀಸ್ ಮುಕ್ಲೇನು ಪೂರ ಏಪ ಮುಟ್ಟ ಬಹಿಷ್ಕಾರ ಮಲ್ಪುಜಾರು ಆನಿ ಮುಟ್ಟ ನಮಕ್ ಸುಖ ಇಜ್ಜಿ ನಿಖಿಲ್ನ ಈ ಹೋರಾಟಕ್ಕೆ ಎನ್ನ ಬೆಂಬಲ ಬಾಹ್ಯವಾದ ಎದುರು ಉಂಟದು ಯಾನ್ಲ ನಿಖಿಲ್ನ ಕೋಟ್ ಮಾಡಿದ ನಿಖಿಲ್ನೊಟ್ಟಿಗೆ ಉಂಟು ಇಂದು ಹೋರಾಟ ಮೂಲಕ ಕುಡ್ಲದ ಡಿಸಿ ಆಫೀಸ್ ಇರ್ದು ಬರ್ತದೆ ಡೆಲ್ಲಿ ಮುಟ್ಟ ಕೊನಲೆ ಪೂರ ಸಂಘಟನೆಗಳನ್ನು ಸೇರಿಸುವ ಜವಾಬ್ದಾರಿ ಯಾನ್ಲ ಬೇಕೆನ್ನುವ ಇದು ಮಂದಿಯನ್ನ ರೆಟ್ಟು ಮಾಡ್ತೇವ ಉಂಟಾಗ ಥ್ಯಾಂಕ್ ಯು. ನಾಯಕರಾಗಿರುವಂತಹ ಶ್ರೀಯುತ ಸಹಾದ್ ಮೋಂಟುಗೋಳಿರವರು ನಮ್ಮ ಜೊತೆ ಇದ್ದಾರೆ. ನಮ್ಮ ಈ ಪ್ರತಿಭಟನಾ ಸಭೆಗೆ ಈಗ ಶಕೀಲ್ ರವರು ಹೇಳಿದ್ರು ಎಲ್ಲ ಸಂಘಟನೆಯ ಜೊತೆಗೂಡಿ ತಗೊಂಡೋಗಿ ಅಂತ. ಖಂಡಿತವಾಗಿ ಇವತ್ತು ಕೂಡ ಆ ಪ್ರಯತ್ನವನ್ನು ನಾವು ಮಾಡಿದ್ದೀವಿ. ವಿವಿಧ ಸಂಘಟನೆಗಳಿಂದ, ವಿವಿಧ ಧರ್ಮ, ವಿವಿಧ ಜಾತಿ ಎಲ್ಲರೂ ಇಲ್ಲಿ ಬಂದು ಸೇರಿದ್ದಾರೆ, ನಮ್ಮ ಪ್ರತಿಭಟನೆಗೆ ಬೆಂಬಲ ವ್ಯಕ್ತಪಡಿಸ್ತಾ ಇದ್ದಾರೆ. ಸಹಾದ್ ಮೋಂಟುಗೋಳಿರವರಿಂದ ಒಂದೆರಡು ಮಾತು ನಾನು ಎಲ್ಲ ಸ್ಪೀಕರ್ಗಳಲ್ಲಿ ಮತ್ತೊಮ್ಮೆ ಮನವಿ ಮಾಡ್ತೇನೆ. ಸಮಯದ ಅಭಾವವಿದೆ, ಆದಷ್ಟು ಬೇಗ ಕಾರ್ಯಕ್ರಮವನ್ನು ಮುಗಿಸಲೇಬೇಕಾಗಿದೆ. ನಿಮ್ಮ ಸ್ಫೂರ್ತಿಯುತ ಮಾತುಗಳನ್ನು ಸಂಕ್ಷಿಪ್ತವಾಗಿ ನೀಡಬೇಕಾಗಿ ವಿನಂತಿಸ್ತಾ ಇದ್ದೆ. ಎತ್ತೆತ್ತು ನೋಡಿದರು ಅತ್ಯಂತ ಭ್ರಷ್ಟಾಚಾರ ಎಂಬ ಬಳ್ಳಿ, ಕತ್ತೆತ್ತಿ ನೋಡಿದರೆ ರಂಚು ಎಂಬ ಗೊಂಚಲು, ಒತ್ತಿ ಹಿಂಡಿದರೆ ಮೋಸ ಎಂಬ ವಿಷವಯ್ಯ. ಪ್ರೀತಿಯ ಸಹೋದರರೇ, ಇವತ್ತು ನಾವು ಸೇರಿರುವುದು ಪ್ರತಿಭಟನೆಗೆಂದು. ಈ ಒಂದು ಪ್ರತಿಭಟನೆಯಲ್ಲಿ ಹಲವು ರೀತಿಯಲ್ಲಿ ನಿಮ್ಮ ಮುಂದೆ ಮಾತಾಡಬೇಕೆಂದು ಆಶೆಯಿಂದ ಹಲವು ರೀತಿಯಲ್ಲಿ ಪ್ರಿಪೇರ್ ಮಾಡಿದ್ದೆ. ಆದರೆ ಈ ಒಂದು ಬಿಸಿಲ ಜಲಕ್ಕೆ ಹಲವರು ಪ್ರಭಾಷಣ ಮಾಡುವುದು ಇರೋದಿಲ್ಲ ಕಾರಣ ಇನ್ನೂ ಅತಿಯಾಗಿ ಪ್ರಭಾಷಣ ಮಾಡಿದಲ್ಲಿ ಅದು ಅಧಿಕ ಪ್ರಸಂಗವಾಗಬಹುದು ಎಂಬ ಉದ್ದೇಶದಿಂದ ಕೇವಲ ಒಂದೆರಡು ವಿಷಯ ಮಾತ್ರ ಹೇಳಿ ನಾನು ನಿಲ್ಲಿಸ್ತೇನೆ. ಪ್ರೀತಿಯ ಸಹೋದರರೇ, ಈಗ ಯಾಗೊಬ್ಬರು ಹೇಳಿದರು ಪೆಟ್ರೋಲ್ ಬೆಲೆ ಹೆಚ್ಚು ಅಥವಾ ಇನ್ನಿತರ ತೈಲಗಳಿಗೆ ಬೆಲೆ ಹೆಚ್ಚು. ಬೆಲೆ ಹೆಚ್ಚು ಅಂದ್ರೆ ಎಷ್ಟು? 69% ಅಷ್ಟು ಹೆಚ್ಚು. 1 ಲೀಟರ್ ನಾವು ಪೆಟ್ರೋಲ್ ಹಾಕೋದಾದರೆ 69% ಟ್ಯಾಕ್ಸ್ ಸರ್ಕಾರಕ್ಕೆ ಹೋಗುತ್ತೆ. ಪ್ರೀತಿಯ ಸಹೋದರರು, ಎಲ್ಲಿವರೆಗೆ ತಲುಪಿದ್ದು ಈ ಒಂದು ಟ್ಯಾಕ್ಸ್ ಹೆಚ್ಚಾದ ಸಂದರ್ಭದಲ್ಲಿ ಕೇವಲ ಹಲವರು ಅದರ ವಿರೋಧಿಗಳು ಕೇಳುತ್ತಾರೆ, ಎಲ್ಲದಕ್ಕೂ ಬೆಲೆ ಜಾಸ್ತಿ ಆಗ್ತಾ ಇದೆ, ನೀವು ಕೇವಲ ಯಾಕೆ ಪೆಟ್ರೋಲ್ ಮಾತ್ರ ನೀವು ಪರಿಗಣಿಸ್ತೀರಾ, ಪೆಟ್ರೋಲ್ ವಿಷಯ ಯಾಕೆ ಮಾತ್ರ ಹೇಳ್ತೀರಾ ಅಂತ. ಎಲ್ಲಕ್ಕೂ ಬೆಲೆ ಹೆಚ್ಚಾಗದ ಕಾರಣ ಈ ಪೆಟ್ರೋಲ್, ಎಲ್ಲದಕ್ಕೂ ಡಿಪೆಂಡ್ ಆಗಿದೆ ಈ ಪೆಟ್ರೋಲ್ ಇನ್ನಿತರ ತೈಲಗಳು, ಯಾವುದೇ ವಸ್ತು ಸರಕುಗಳು ಸರಬರಾಜಾಗಲು ಈಗ ಎಲ್ಲ ಹೇಳಿದ್ರು, ಹೇಳಿ ಮುಗಿಸಿದ್ರು. ಇನ್ನೊಂದು ವಿಷಯ ಏನಂದ್ರೆ, ಇಂತಹ ಒಂದು ಪರಿಸ್ಥಿತಿ ಬರುವ ಸಂದರ್ಭದಲ್ಲಿ, ಎಲ್ಲದಕ್ಕೂ ಬೆಲೆ ಹೆಚ್ಚಾದ ಸಂದರ್ಭದಲ್ಲಿ ಬಡತನ ಉಂಟಾಗುತ್ತದೆ, ನಿರುದ್ಯೋಗ ಉಂಟಾಗುತ್ತದೆ. ಅಲ್ಲಿ ಆವಾಗ ಸ್ಟಾರ್ಟ್ ಆಗುವುದು ನಿರುದ್ಯೋಗಗಳು ಉಂಟಾದ ಸಂದರ್ಭದಲ್ಲಿ ಇಲ್ಲಿ ಅನಾಚಾರಗಳು ಶುರುವಾಗುತ್ತದೆ, ಕೊಲೆಗಳು ನಡೆಯುತ್ತವೆ, ದರೋಡೆಗಳು ನಡೆಯುತ್ತದೆ, ಕಳ್ಳತನ ನಡೆಯುತ್ತದೆ. ದುಡಿದು ತಿನ್ನಲು ಇಲ್ಲಿ ಕೆಲಸವಿಲ್ಲ, ದುಡಿಯಲು ಹಣವಿಲ್ಲ, ಸಿಗುವುದಿಲ್ಲ, ಕೆಲಸ ಮಾಡಿ ಅವರಿಗೆ ಬೇಕಾದ ದುಡ್ಡು ಸಿಗುತ್ತಿಲ್ಲ, ಕೊನೆಗೆ ಹಿಡಿಯುವಂತ ಮಾರ್ಗ ದರೋಡೆ, ಕಳ್ಳತನ. ಇದಕ್ಕೆ ಕಾರಣ ಯಾರು? ಎಲ್ಲವೂ ನಾವು ಚಿಂತಿಸಬೇಕು. ಪ್ರೀತಿಯ ಸಹೋದರರೇ, ಇಂದು ದೇಶವು ಒಂದು ನೀಚ ಸ್ಥಿತಿಗೆ ಅಥವಾ ನಿಕೃಷ್ಟ ಕೃತ್ಯಗಳಿಗೆ ಒಂದು ಎಡೆ ಮಾಡಿಕೊಡುವಂತಹ ಒಂದು ಸಾಹಚರ್ಯವಾಗಿ ಬಂದು ನಿಂತಿರುವುದು. ಪ್ರೀತಿಯ ಸಹೋದರರೇ, ಇನ್ನೊಂದು ಬೇಸರವಾದ ವಿಷಯ ಏನೆಂದರೆ, ಈ ಒಂದು ವಿಷಯವನ್ನು ನಾನು ಯೂಟ್ಯೂಬ್ ನಲ್ಲಿ ಸರ್ಚ್ ಮಾಡುವ ಸಂದರ್ಭದಲ್ಲಿ ಯಾವುದೇ ಒಂದು ಮೀಡಿಯಾಗಳು ಇದರ ಕುರಿತು ವಿಶದವಾಗಿ ಇದರ ಪರಿಣಾಮ ಏನು, ಇದರಿಂದ ಯಾವ ರೀತಿಯಲ್ಲಿ ಇದನ್ನು ನಾವು ತಡೆಯಬಹುದು, ಇದಕ್ಕೆ ಯಾವ ರೀತಿಯಲ್ಲ ನಮ್ಮಿಂದ ಯಾವ ರೀತಿಯ ಒಂದು ಪ್ರತಿಕ್ರಿಯೆ ಆಗಬೇಕು ಎಂಬ ಉದ್ದೇಶದಲ್ಲಿ ಯಾವುದೇ ಒಂದು ಮೀಡಿಯಾ
ಮೀಡಿಯಾಗಳು ಮಾಧ್ಯಮಗಳು ಧ್ವನಿ ಎತ್ತುತ್ತಿಲ್ಲ. ಪ್ರೀತಿಯ ಸಹೋದರರೇ, ಎಷ್ಟರ ಮಟ್ಟಿಗೆ ಹೀನಾಯ ಸ್ಥಿತಿಗೆ ತಲುಪಿದೆ ಎಂದು ನೋಡುವುದಾದರೆ ಕಳೆದ ದಿವಸಗಳಲ್ಲಿ ನಮಗೆ ಗೊತ್ತಿರಬಹುದು, ರೈತರು ದೇಶದ ರೈತರು ಭಾರತದ ಬೆನ್ನೆಲುಬು ಎಂದು ಹೇಳುವಂತಹ ರೈತರು ತಮಗೆ ನೀಡಿದಂತಹ 3 ಬಿಲ್ಲಿನ ಅದರ 2ನೇ ಒಂದು ವಿಷಯವಾದಂತಹ ಸರ್ಕಾರಕ್ಕೆ ಕೇಸ್ ನೀಡಬಹುದು ಅಥವಾ ಸರ್ಕಾರವು ನಮಗೆ ಕಷ್ಟಕಾಲದಲ್ಲಿ ಅದಕ್ಕೆ ಕೇಸ್ ನೀಡಬಹುದು ಎಂಬ ಉದ್ದೇಶದಿಂದ ಸರ್ಕಾರದ ಮೊರೆ ಹೋದ ಸಂದರ್ಭದಲ್ಲಿ ಅವರದನ್ನು ಪರಿಗಣಿಸಿದ ಕಾರಣದಿಂದ ಅವರು ನಡೆಸಿದ ಪ್ರತಿಭಟನೆಯನ್ನು ಒಂದು ಮೀಡಿಯಾದಲ್ಲಿ ಅದು ರೈತರೆಲ್ಲ ಭಯೋತ್ಪಾದಕರೆಂದು ಚಿತ್ರೀಕರಿಸುವುದಾದರೆ ಎಲ್ಲಿಗೆ ತಲುಪಿದ ನಮ್ಮ ಸಮೂಹ. ಒಬ್ಬರು ಹೇಳಿದರು, ಯಾರೋ ಒಬ್ಬರು ಹೇಳಿದರು 1947ರ ಸಂದರ್ಭದಲ್ಲಿ ಸ್ವಾತಂತ್ರ್ಯ ಹೋರಾಟ ಸಂಗ್ರಾಮದ ಸಂದರ್ಭದಲ್ಲಿ ಈ ಮೀಡಿಯಾಗಳು ಇಲ್ಲಿದ್ದರೆ ಸ್ವಾತಂತ್ರ್ಯ ಸಿಗುತ್ತಿರಲಿಲ್ಲ. ಕಾರಣ ಎಲ್ಲಾ ರೀತಿಯ ಸತ್ಯ ಸುದ್ದಿಗಳನ್ನು ಇಲ್ಲವಾಗಿಸಿ ಬ್ರಿಟಿಷರ ಗುಲಾಮರಾಗಿ ಅದು ಅಲ್ಲಿ ಜೀವನ ನಡೆಸುತ್ತಿರುತ್ತಿತ್ತು ಎಂದು ಹೇಳುತ್ತಿದ್ದರು. ಇದು ಎಷ್ಟು ಸತ್ಯ ಪ್ರೀತಿಯ ಸಹೋದರರೇ. ನಮಗೆ ಗೊತ್ತಿರಬಹುದು, ಹಲವು ವರ್ಷಗಳ ಮುಂಚೆ ಇಲ್ಲಿ ಮೀಡಿಯಾ ಇಲ್ಲದ ಸಂದರ್ಭದಲ್ಲಿ ಕೇವಲ ಗಾಳಿ ಸುದ್ದಿಗಳು ಹರಿದಾಡುತ್ತಿದ್ದವು. ಯಾರೋ ಅಲ್ಲಿ ಹುಲಿ ಹೇಳಿದಾಗ ಇಲ್ಲಿ ಒಂದು ಹುಲಿಯಾಗಿ ಮುಟ್ಟುತ್ತಿತ್ತು. ಅದಕ್ಕೋಸ್ಕರ ಮಾಧ್ಯಮ ಮಾಡಿದೆ. ಎಲ್ಲಾ ಸಿಹಿ ಸುದ್ದಿಗಳು, ನೈಜ ಸುದ್ದಿಗಳು ಸ್ಪಷ್ಟವಾದಂತಹ ಸ್ಫುಟವಾಗಿ ನಮಗೆ ಬೇಕಾದ ರೀತಿಯಲ್ಲಿ ತಲುಪಬೇಕೆಂಬ ಉದ್ದೇಶದಿಂದ. ಆದರೆ ಅದನ್ನು ಮರೆತು ಯಾರೋ ಒಬ್ಬನ ಗುಲಾಮನಾಗಿ ಇಂದು ಮಾಧ್ಯಮಗಳು ಬೇಕಾದ ವಾರ್ತೆಗಳು, ಬೇಕಾದ ಸಂದೇಶಗಳು ನಮಗೆ ತಲುಪಿಸುತ್ತಿಲ್ಲ. ಪ್ರೀತಿಯ ಸಹೋದರರೇ, ಇನ್ನೊಂದು ವಿಷಯ ಇಂದು ನಮಗೆ ಗೊತ್ತಿರಬಹುದು, ಒಬ್ಬ ಬಿಜೆಪಿಯ ಪ್ರತಿನಿಧಿ ಅವರು ಹೇಳಿದ್ದಾರೆ, ನಮಗೆ ಗೊತ್ತಿರಬಹುದು ಸುಬ್ರಹ್ಮಣ್ಯಂ ಸ್ವಾಮಿ ಅವರು ಹೇಳಿದ್ದಾರೆ ಏನೆಂದರೆ, ರಾವಣನ ರಾಷ್ಟ್ರವಾದಂತಹ ಶ್ರೀಲಂಕಾದಲ್ಲಿ ಪೆಟ್ರೋಲ್ಗೆ 21 ರೂಪಾಯಿ, ಸೀತೆ ರಾಷ್ಟ್ರವಾದಂತಹ ನೇಪಾಳದಲ್ಲಿ ಪೆಟ್ರೋಲ್ಗೆ 51 ರೂಪಾಯಿ, ನೇಪಾಳದಲ್ಲಿ 53 ರೂಪಾಯಿ, ರಾಮರಾಜ್ಯವಾದ ಭಾರತದಲ್ಲಿ ಪೆಟ್ರೋಲ್ಗೆ 93 ರೂಪಾಯಿಗಳು. ಎಲ್ಲಿಗೆ ತಲುಪಿದ ಪ್ರೀತಿಯ ಸಹೋದರರೇ. ಇನ್ನು ಹಲವು ವಿಷಯಗಳು ನಿಮ್ಮ ಮುಂದೆ ಮಂಡನೆ ಮಾಡಲಿದೆ, ಹಲವನ್ನು ನಮಗೆ ಹೇಳಲಿದೆ, ಅಷ್ಟು ಹೇಳಲಿದೆ. ಆದರೆ ಹಲವರಲ್ಲಿ ಮಾತನಾಡಲಿದ್ದಾರೆ, ಬಿಸಿಲ ಸಲ ಇದೆ, ಎಲ್ಲವನ್ನು ಪರಿಗಣಿಸಿ ಪ್ರೀತಿಯ ಸಹೋದರರೇ, ಇನ್ನು ನಾವು ಎಲ್ಲದಕ್ಕೂ ನಿಮ್ಮೊಂದಿಗೆ ಇದ್ದೇವೆ. ಎಲ್ಲಾ ಸಂಘಟನೆಗಳಿದೆ, ನಮ್ಮ ರೈತರು, ಕಾರ್ಮಿಕರು ಎಲ್ಲರೂ ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳುತ್ತಾರೆ, ಅಲ್ಲಾಹನು ಎಲ್ಲಾ ಜನರು ಅಲ್ಲಾಹನ ಆಶ್ರಯ ಪಡುತ್ತಾರೆ. ಆದರೆ ಅಲ್ಲಾಹನು ಇಷ್ಟಪಡುವುದು ತನ್ನ ಕುಟುಂಬಕ್ಕೋಸ್ಕರ ದುಡಿಯುವಂತಹ, ಕೆಲಸ ಮಾಡುವಂತಹ ನಿಮ್ಮಂತ ಯುವಕರನ್ನಾಗಿದೆ. ಆದ್ದರಿಂದ ಪ್ರೀತಿಯ ಸಹೋದರಿ, ಇಸ್ಲಾಮಿನ ಆಶಯ ಸರ್ವ ಧರ್ಮದ ಆಶಯ, ಅದುವೇ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಈ ಪ್ರತಿಭಟನೆಯನ್ನು ಪಾಲ್ಗೊಳ್ಳುತ್ತಾರೆ, ಇನ್ನೂ ಕೂಡ ಮುಂದೆ ನಿಲ್ಲುತ್ತಾರೆ ಎಂದು ಹೇಳುತ್ತಾ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅದೇ ರೀತಿಯಲ್ಲಿ ಇನ್ನೊಂದು ವಿಷಯ ಹೇಳಲಿರುವುದು, ಯಾರೇ ರಾಜಕೀಯದ ವಿಷಯವನ್ನು, ಧಾರ್ಮಿಕ ವಿಷಯವನ್ನು ರಾಜಕೀಯಕ್ಕೆ ಎಳೆದು ಬರಬೇಡಿ. ನಿಮ್ಮಲ್ಲಿ ಹೇಳಲಿರುವುದು, ಈ ಮುಂದಾಸು ನಿಮ್ಮಲ್ಲಿ ಹೇಳಲಿರುವುದು, ರಾಜಕೀಯ ವಿಷಯಕ್ಕೆ ಧಾರ್ಮಿಕತೆಯನ್ನು ಎಳೆದು ಬರಬೇಡಿ. ರಾಜಕೀಯದ ದೊಂಬರಾಟಕ್ಕೆ ಧಾರ್ಮಿಕತೆ ಬಲಿಯಾಗುತ್ತಿದೆ. ನಿಮ್ಮ ರಾಜಕೀಯಕ್ಕೋಸ್ಕರ ಧಾರ್ಮಿಕವನ್ನು ಬೆಳೆತರಬೇಡಿ. ನೀವು ರೋಡ್ ಮಾಡ್ತೇವೆ, ರಸ್ತೆ ಮಾಡ್ತೇವೆ, ನಿಮಗೆ ಬೇಕಾದ ಎಲ್ಲಾ ಸೌಕರ್ಯಗಳನ್ನು ಮಾಡ್ತೇವೆ ಅಂತ ಹೇಳಿ ನಮಗೆ ನಾವು ಮಸ್ಜಿದ್ ಕಟ್ಟಿಸ್ತೇವೆ, ಮಂದಿರ ಕಟ್ಟಿಸ್ತೇವೆ, ಇಲ್ಲಿ ರಾಮರಾಜ್ಯ ಮಾಡ್ತೇವೆ ಅಥವಾ ನಾವು ಇಲ್ಲಿ ಮುಸ್ಲಿಂ ರಾಜ್ಯ ಮಾಡ್ತೇವೆ ಹೇಳಿ ನೀವು ಸಾಮ್ರಾಜ್ಯ, ರಾಜಕೀಯ ಬೇಡ, ಧಾರ್ಮಿಕತೆ ಬೇರೆ, ರಾಜಕೀಯ ಬೇಕೆ. ಅದಕ್ಕೆ ಗಡಿಗಡೆ ಹಾಕಿ ನೀವು ಬೇರೆ ಬೇರೆ ಒಂದು ಉತ್ತಮವಾದ ನೇತಾರರು ನಮ್ಮಿಂದ ಹೊರಬರಬೇಕೆಂದು ಹೇಳುತ್ತಾ, ಇಲ್ಲಿ ಹಲವು ರೀತಿಯ ರಿಕ್ಷಾ ಡ್ರೈವರ್ ಆಗಿ ವಿದ್ಯಾವಂತರು ಎಂದು ನಮಗೆ ತಿಳಿದಿದೆ. ಇಲ್ಲಿರೋ ಎಲ್ಲರೂ ಉತ್ತಮವಾದ ಭಾಷಣ ಮಾಡಿದ್ದಾರೆ, ಇನ್ನು ಮಾಡುವವರಿದ್ದಾರೆ. ನನ್ನ ಮಾತಿಗೆ ಗಡಿಯಾನ ಆಟೋ ರಾಜಕನ್ಮಾರ್ ಚಾಲಕರ ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿದಂತಹ ಎಲ್ಲ ಮುಖಂಡರನ್ನು ಕೂಡ ಸ್ವಾಗತಿಸುತ್ತಾ, ಸೇರಿಸತಕ್ಕಂಥ ಎಲ್ಲ ನನ್ನ ನೊಂದ ಆತ್ಮೀಯ ಬಂಧುಗಳನ್ನು ಕೂಡ ಸ್ವಾಗತಿಸುತ್ತಾ, ಬಹುಶಃ ಮುನೀರ್ ಕಾಟಪಲ್ಲ ಅವರು ಎಲ್ಲ ವಿಚಾರಗಳನ್ನು ಹೇಳಿದ್ದಾರೆ. ನಾನು ಹೆಚ್ಚು ಮಾತಾಡಲಿ ಕೂಡ ಹೋಗೋದಿಲ್ಲ. ಇವತ್ತು ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಈ ದೇಶದ ಬಡ ಮತ್ತು ಮಾಧ್ಯಮ ವರ್ಗದವರನ್ನು ಏನೋ ಒಂದು ರೀತಿಯಲ್ಲಿ ತಿಳ್ಕೊಂಡಿದ್ದಾರೆ. ನಾನು ಡೆಲ್ಲಿಯಲ್ಲಿ ಕೂತು ಯಾವುದೇ ಒಂದು ಆದೇಶವನ್ನು ಮಾಡಿದರೂ ಕೂಡ ಇಲ್ಲಿನ ಜನಗಳು ಅದನ್ನು ಪಾಲನೆ ಮಾಡ್ತಾರೆ ಅಂತೇಳಿ ತಿಳ್ಕೊಂಡಿದ್ದಾರೆ. ಕೊರೋನಾ ಸಂದರ್ಭದಲ್ಲಿ 2 ತಿಂಗಳು ಎಲ್ಲರೂ ಕೂಡ ಮನೆಯಲ್ಲಿ ಇರಿ ಅಂತ ಹೇಳಿದರು. ನಾವು ಅವರ ಮಾತಿಗೆ ಗೌರವ ಕೊಟ್ಟು ಲಾಕ್ಡೌನ್ ಟೈಮಲ್ಲಿ ಕೂಡ ಮನೆಯಲ್ಲಿ ಕೂತ್ಕೊಂಡೆವು. ಆನಂತರ ಹೇಳಿದ್ರು, ಕೊರೋನಾ ಹೋಗ್ಬೇಕಾದ್ರೆ ನೀವೆಲ್ಲರೂ ಕೂಡ ಟಮಟ ಬಾರಿಸ್ಬೇಕಂತ ಹೇಳಿದರು. ಅದನ್ನು ಕೂಡ
ಅವರ ಮಾತಿಗೆ ಗೌರವ ಕೊಟ್ಟು ಕೆಲವರು ಮಾಡಿದ್ದಾರೆ. ಮೋದಿ ಅವರು ಆಗ ತಿಳ್ಕೊಂಡಿದ್ದಾರೆ ಇಲ್ಲಿ ಏನು ಮಾಡಿದ್ರು ಏನು ಹೇಳಿದ್ರು ಕೂಡ ಇಲ್ಲಿ ನಡೀತದೆ ಎನ್ನುವ ಭಾವನೆ ತಿಳ್ಕೊಂಡಿದ್ದಾರೆ. ಬಹುಶಃ ನರೇಂದ್ರ ಮೋದಿ ಅವರ ವಿರುದ್ಧ ಈಗಾಗಲೇ ಈ ದೇಶದ ಅನ್ನದಾತರು ಎಚ್ಚೆತ್ತುಕೊಂಡಿದ್ದಾರೆ. ಅವರ ವಿರುದ್ಧ ದೊಡ್ಡ ಮಟ್ಟದ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಈಗ ಡೀಸೆಲ್ ಮತ್ತು ಏನು ಗ್ಯಾಸ್ ಸಿಲಿಂಡರ್ ಬೆಲೆಯನ್ನು ಏರಿಸಿದ್ದಾರೆ. ಇದು ಒಂದು ಸಮುದಾಯಕ್ಕೆ ಹೆಚ್ಚಾದ ಮೊತ್ತ ಅಲ್ಲ, ಇಡೀ ನಮ್ಮ ಭಾರತ ದೇಶದ ಬಡ ಮತ್ತು ಮಧ್ಯಮ ವರ್ಗದವರಿಗೆ ಹೊರೆಯಾದಂತಹ ಒಂದು ಸನ್ನಿವೇಶವನ್ನು ನಿರ್ಮಾಣ ಮಾಡಿದ್ದಾರೆ. ಬಹುಶಃ ಮುಂದಿನ ದಿನಗಳಲ್ಲಿ ನರೇಂದ್ರ ಮೋದಿ ಅವರು ಬಡವರ ಬಗ್ಗೆ ಬಡ ಮಾಧ್ಯಮ ವರ್ಗದವರ ಬಗ್ಗೆ ತಿಳ್ಕೊಳ್ಳದೆ ಹೋದಲ್ಲಿ ಮುಂದಿನ ಚುನಾವಣೆಯಲ್ಲಿ ನಿಮಗೆ ತಕ್ಕ ಪಾಠವನ್ನು ಕಲಿಸುವಂತ ಕೆಲಸವನ್ನು ಇಲ್ಲಿನ ಬಡ ಮಾಧ್ಯಮದವರು ಬಡ ವರ್ಗದವರು ಮಾಡ್ತಾರೆ ಎನ್ನುವ ಒಂದು ಸಂದೇಶವನ್ನು ನಾನು ಕೊಡ್ತಾ ಇದ್ದೇನೆ. ಬಂಧುಗಳೇ, ಇವತ್ತು ನಾವು ಕೂಲಿ ಕಾರ್ಮಿಕರು ಕೂಡ ಹೇಳಿದ್ರು ಮುನೀರ್ ಕಾಟಿಪಾಲ ಅವರು ಸಂವಿಧಾನದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 8 ಗಂಟೆಯ ಒಂದು ಕೂಲಿ ಕೆಲಸ ಮಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ರು. 8 ಗಂಟೆ ನಮ್ಗೆ ರೆಸ್ಟ್ ಬೇಕಂತ ಹೇಳಿದ್ರು, 8 ಗಂಟೆ ನಮ್ಗೆ ನಿದ್ದೆ ಬೇಕಂತ ಹೇಳಿದ್ರು. ಆದ್ರೆ ಇವತ್ತು ನರೇಂದ್ರ ಮೋದಿ ಅವರು ಸಂವಿಧಾನದ ವಿರೋಧಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬರು ಕೂಡ 12 ಗಂಟೆ ಕೆಲಸ ಮಾಡ್ಬೇಕಂತ ಹೇಳುವ ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ನಮ್ಮ ಮೇಲೆ ಆ ರೀತಿಯ ಒತ್ತಾಯವನ್ನು ಹೇರಲಿಕ್ಕೆ ಮುಂದಾಗ್ತಾ ಇದ್ದಾರೆ. ಬಹುಶಃ ಇದಕ್ಕೆ ನಾವೆಲ್ಲರೂ ಕೂಡ ಬಡವರು ಒಗ್ಗಟ್ಟಾಗಬೇಕು. ಇಂಥ ಪ್ರತಿಭಟನೆ ಹಳ್ಳಿಯಲ್ಲಿ ಕೂಡ ಆಗ್ಬೇಕಂತ ಹೇಳುತ್ತಾ ಬಹುಶಃ ಈ ಒಂದು ಪ್ರತಿಭಟನೆಗೆ ನಮ್ಮನ್ನು ಕರೆದು ಮಾತನಾಡಲು ಅವಕಾಶ ಮಾಡಿಕೊಟ್ಟಂತಹ ಎಲ್ಲ ನನ್ನ ಬಂಧುಗಳಾದ ರಿಕ್ಷಾ ಚಾಲಕ ಮಾಲಕರಿಗೆ ಅಭಿನಂದನೆ ಸಲ್ಲಿಸುತ್ತಾ ನಿಮ್ಮ ಪ್ರತಿಯೊಂದು ಪ್ರತಿಭಟನೆಯಲ್ಲಿ ಕೂಡ ನಾವು ಕೂಡ ಭಾಗವಹಿಸ್ತೇವೆ ಎನ್ನುವ ಸಂದೇಶವನ್ನು ಕೊಡುತ್ತಾ ಅವಶ್ಯಕವಾಗಿ ವಂದಿಸುತ್ತಾ ನನ್ನ ಮಾತುಗಳನ್ನು ಕೊನೆಗೊಳಿಸುತ್ತೇನೆ. ಜೈ ಭೀಮ್, ಜೈ ಕರ್ನಾಟಕ. ಕವಿ ಜನ್ನನ ಯಶೋಧರ ಚರಿತ್ರೆ ಅಂತ ಹೇಳುವಂತ ಒಂದು ಕಾವ್ಯ ಇದೆ. ಅದರಲ್ಲಿ ಅಷ್ಟಾವಕ್ರ ಮತ್ತು ಅಮೃತಮತಿಯ ಕಥೆ ಬರ್ತದೆ. ನಾನು ಯಾಕೆ ಹೇಳ್ತಾ ಇದ್ದೇನೆ ನಂತರ ಹೇಳ್ತೇನೆ ನಿಮಗೆ. ಈ ಅಮೃತಮತಿ ಯಶೋಧರನ ರಾಣಿ, ಅವಳು ಅತ್ಯಂತ ರೂಪವತಿ, ಲಾವಣ್ಯವತಿ, ಸೌಂದರ್ಯವತಿ. ಅವಳು ಮತ್ತು ಯಶೋಧರನ ದಾಂಪತ್ಯ ಜೀವನ ಸುಖವಾಗಿ ನಡೀತಾ ಇರ್ತದೆ. ಒಂದು ಸಂದರ್ಭದಲ್ಲಿ ಅವಳಿಗೆ ಅಷ್ಟಾವಕ್ರ ಅಂತ ಹೇಳುವಂತಹ ಒಬ್ಬ 8 ವಕ್ರಗಳಿರುವಂತಹ ಅತ್ಯಂತ ಕ್ರೂರಿಯ ಮೇಲೆ ಮೋಹ ಹುಟ್ಟುತ್ತದೆ. ಮೋಹ ಹುಟ್ಟಿದ ಮೇಲೆ ಈಕೆ ಗಂಡನನ್ನ ತೊರೆದು ಅಮೃತಮತಿ ಅಷ್ಟಾವಕ್ರನ ಹಿಂದೆ ಹೋಗ್ತಾಳೆ. ಅಷ್ಟಾವಕ್ರ ಬಹಳ ಕ್ರೂರಿ. ಅಷ್ಟಾವಕ್ರ ಈಕೆಗೆ ಬಡಿತಾನೆ, ಹೊಡಿದಾಗ್ಲೂ ಕೂಡ ಆಕೆ ಅಷ್ಟಾವಕ್ರ ನೀನೇನಾದ್ರೂ ಮಾಡು, ದಯವಿಟ್ಟು ನನ್ನನ್ನು ಬಿಟ್ಟು ಬಿಡಬೇಡ. ಅಷ್ಟಾವಕ್ರ ನೀನೇನಾದ್ರೂ ಮಾಡು, ದಯವಿಟ್ಟು ನನ್ನನ್ನು ಬಿಟ್ಟು ಬಿಡಬೇಡ. ಅಷ್ಟಾವಕ್ರ ನನ್ನನ್ನು ಬಿಟ್ಟು ಬಿಡಬೇಡ ಅಂತೇಳಿ. ನಮ್ಮ ಈ ಭಾರತದ ಲಂಭಕ್ತರ ಪರಿಸ್ಥಿತಿ ಅದೇ ರೀತಿ ಇದೆ. ಪೆಟ್ಟು ಕೊಟ್ಟರು ಕೂಡ ಇಲ್ಲ, ನಮ್ಗೆ ಮೋದಿನೇ ಬೇಕು ಅಂತ ಹೇಳ್ತಾ ಇದ್ದಾರೆ. ಬಹುಶಃ ನೀವೆಲ್ಲರೂ ನಿನ್ನೆ ಫೇಸ್ಬುಕ್ ಅಲ್ಲಿ ಗಮನಿಸಿರಬಹುದು. ನಿನ್ನೆ ಒಬ್ಬ ಭಕ್ತ ಫೇಸ್ಬುಕ್ ಅಲ್ಲಿ ಬರ್ತಿದ್ದ, ಪೆಟ್ರೋಲ್ಗೆ 1,000 ರೂಪಾಯಿ ಆದ್ರೆ ನಾನು ನನ್ನ ಹೆಂಡತಿಯನ್ನು ಮಾರಿ ಆದ್ರೂ ಪೆಟ್ರೋಲ್ ಹಾಕಿಸ್ತೇನೆ ಅಂತೇಳಿ. ಮತ್ತೆ ಇನ್ನೊಬ್ಬ ಅದೇ ಪಕ್ಷದ ಒಬ್ಬ ಅಲ್ಪಸಂಖ್ಯಾತರ ಅಲ್ಪ ಮುಖಂಡ ಒಬ್ಬ ನಿನ್ನೆ ಒಂದು ಚರ್ಚೆ ಮಾಡಿದ್ದ ಫೇಸ್ಬುಕ್ ಅಲ್ಲಿ. ಒಂದು ಚರ್ಚೆ ಬಹುಶಃ ನೀವೆಲ್ಲರೂ ಗಮನಿಸಿರ್ಬೋದು. ಅಲ್ಪ ಮುಖಂಡ ಯಾರು ಅಂತ ನಾನು ಹೆಸರೆತ್ತು ಅಗತ್ಯ ಇಲ್ಲ, ತಮ್ಗೆಲ್ರಿಗೂ ಗೊತ್ತಾಗಿರ್ತದೆ. ಆತ ಬರೆದ 2013ರಲ್ಲಿ ಪೆಟ್ರೋಲ್ ಬೆಲೆ 83 ರೂಪಾಯಿ ಇತ್ತು, ಇದು ಹೊಸತೇನಲ್ಲ ಅಂತ ಹೇಳಿ. ಆ ಅಲ್ಪನಿಗೆ ವಾಸ್ತವ ಗೊತ್ತಿದೆ, ಅದಕ್ಕೆ ನಾನು ಉತ್ತರ ಕೊಟ್ಟು ಬಹಳಷ್ಟು ಜನ ಉತ್ತರ ಕೊಟ್ಟು. 2013ರಲ್ಲಿ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆ ಬ್ಯಾರೆಲ್ಗೆ $111 ಇತ್ತು. ಇವತ್ತು ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕಚ್ಚಾ ತೈಲದ ಬೆಲೆ ಬ್ಯಾರೆಲ್ಗೆ $32 ಇದೆ. ಗಮನಿಸಿ, ಈ ವ್ಯತ್ಯಾಸವನ್ನು ಗಮನಿಸಿ. ಅದನ್ನು ಇಟ್ಕೊಂಡು ಇವತ್ತು ಚರ್ಚೆ ಮಾಡ್ತಾ ಇದ್ದಾರೆ. ಇವರಲ್ಲಿ ಇರುವುದೇ ಸುಳ್ಳು, ಇವರ ಕುಟುಂಬನೇ ಸುಳ್ಳು, ಇವರು ಸುಳ್ಳಿಗೆ ಹುಟ್ಟಿದವರು, ಇವರು ಬದುಕುವುದು ಸುಳ್ಳಲ್ಲಿ. ಏನೇ ಇರಲಿ ಸ್ನೇಹಿತರೆ, ಒಳ್ಳೆಯ ಹೋರಾಟ ತುಳುನಾಡಿನಲ್ಲೂ ಪ್ರಾರಂಭವಾಗಿದೆ. ಭಾರತ ಸಮರ ಭೂಮಿ ಆಗ್ತಾ ಇದೆ. ಎಲ್ಲ ಸಂಗಾತಿಗಳ ಜೊತೆಗೆ ಎಲ್ಲ ಹೋರಾಟದಲ್ಲೂ ನಾನಿರ್ತೇನೆ. ಆಧುನಿಕ ಜಗತ್ತು ಕಂಡ ಅತಿ ದೊಡ್ಡ ಕ್ರಾಂತಿಕಾರಿ ಕಾಮ್ರೇಡ್ ಅರ್ನೆಸ್ಟೋ ಚೆ ಗುವಾರ ಒಂದು ಮಾತನ್ನು ಹೇಳ್ತಾರೆ, ಜಗತ್ತಿನ ಎಲ್ಲೆಲ್ಲ ಅನ್ಯಾಯದ ವಿರುದ್ಧ ಹೋರಾಟ ನಡೆಯುತ್ತದೆಯೋ ಅಲ್ಲೆಲ್ಲ ನಾನಿರ್ತೇನೆ. ಅದೇ ಅರ್ನೆಸ್ಟೋ ಚೆ ಗುವಾರನ ಅಭಿಮಾನಿಯಾದ ನಾನು ಕೂಡ ಹೇಳ್ತೇನೆ, ನಿಮ್ಮೆಲ್ಲ ಹೋರಾಟದಲ್ಲಿ ನಿಮ್ಮ ಜೊತೆ ಒಬ್ಬ ಸಹೋದರನಾಗಿ, ಕಾರ್ಯಕರ್ತನಾಗಿ ನಾನು ಸಹಭಾಗಿಯಾಗ್ತೇನೆ. ನಿಮ್ಮ ಹೋರಾಟ ಜಯವಾಗಲಿ, ನಿಮ್ಮ ಜೊತೆ ನಾನು ಸದಾ ಇರ್ತೇನೆ. ಆಟೋ ರಾಜಕನ್ಮಾರ್ ಬಹುಶಃ ಹೆಸರೆತ್ತುವಾಗ ರಾಜಕನ್ಮಾರ್ ಅಂತ ಹೇಳುವಾಗ ಈ ದಕ್ಷಿಣ ಜಿಲ್ಲೆಯ
ಈ ಬ್ಯಾರಿ ರಾಜಕನ್ಮಾರ ಅಲ್ಲ ಕೇರಳದ ರಾಜಕನ್ಮಾರ ಅಂತ ಒಂದು ಮಾತು ಬಂತು. ಈ ಒಂದು ಪ್ರತಿಭಟನೆಯ ಸಂದರ್ಭದಲ್ಲಿ ನಮ್ಮೊಂದಿಗೆ ಇರುವಂಥ ಎಲ್ಲ ಆಟೋ ರಾಜಕನ್ಮಾರೇ ಮತ್ತು ಎಲ್ಲ ನಮ್ಮ ನಾಯಕರೇ ಮತ್ತು ಇಲ್ಲಿರುವಂಥ ರಿಕ್ಷಾ ಚಾಲಕರೇ, ಮಾಲಕರೇ ಮತ್ತು ಹಿತೈಷಿಗಳೇ, ನನಗೆ ಈ ಒಂದು ಪ್ರತಿಭಟನೆಗೆ ಅವಕಾಶವನ್ನು ನೀಡಿ ಆಹ್ವಾನಿಸಿದಾಗ ಸಂಬಂಧಪಟ್ಟವರು ಯಾರೆಲ್ಲ ಬರ್ತಾರಂತ ಕೇಳಿದೆ. ಇಂಥವ್ರದ್ದು ಬರ್ತಾರೆ ಅಂತ ಹೇಳಿದ್ರು, ಇವರೆಲ್ಲ ಹೆಸರೆಲ್ಲ ಹೇಳಿದರು. ತುಂಬ ಸಂತೋಷವಾಯಿತು. ಯಾಕೆಂದರೆ ನಾನು ರಿಕ್ಷಾ ಚಾಲಕರನ್ನೇ ಸೂಚ್ಯವಾಗಿ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಯಾಕೆಂದರೆ ಬಹಳಷ್ಟು ನಮ್ಮ ಈ ಒಂದು ಭಾಷಣಕಾರರು ತೈಲಬರ ಹೇಳಿಕೆ ಬಗ್ಗೆ ಹೇಳಿದರು. ರಿಕ್ಷಾ ಚಾಲಕರಿಗೆ ಮತ್ತು ಮಾಲಕರೇ, ನೀವು ನಿಮ್ಮ ಶಿಸ್ತು, ನಿಮ್ಮ ದುಡಿಮೆ, ನಿಮ್ಮ ಮನೆಗೆ ಬೇಕಾಗಿ ನೀವು ಬೆಳಿಗ್ಗೆಯಿಂದ ಸಂಜೆ ಪಾರ್ಕಿನಲ್ಲೋ ಅಥವಾ ಸರ್ವಿಸ್ನಲ್ಲೋ ಬೇರೆ ಯಾವುದಾದ್ರು ರೀತಿಯಲ್ಲಿ ಹೋರಾಟವನ್ನು ಮಾಡಿಕೊಂಡು ಸಂಜೆಗೆ ಏನಾದರೂ ಮಾಡಬೇಕು, ಮನೆಗೆ ಕೊಂಡೋಗಬೇಕು, ಟ್ಯಾಕ್ಸ್ ಕಟ್ಟಬೇಕು, ಇನ್ಸೂರೆನ್ಸ್ ಕಟ್ಟಬೇಕು, ಮಕ್ಕಳ ವೈದ್ಯಕೀಯ ನೋಡಬೇಕು, ಶಿಕ್ಷಣ ನೋಡಬೇಕಂತ ಕೆಲಸ ಮಾಡ್ತೀರಿ. ಭವಿಷ್ಯದಲ್ಲಿ ರಿಕ್ಷಾ ಚಾಲಕರು ಮತ್ತು ಕಾರ್ಮಿಕರಿಗೆ ನೆನಪಿರಲಿ, ಈಗಾಗಲೇ 3 ತಿಂಗಳ ಹಿಂದೆ ಕೇಂದ್ರ ಸರ್ಕಾರ ತಂದಿರುವಂತಹ 3 ಮಸೂದೆಗಳಲ್ಲಿ ಒಂದಾಗಿರುವಂತಹ ಈ ಕಾರ್ಮಿಕರ ಮಸೂದೆಯಲ್ಲಿ ನಿಮಗೆ ಸ್ಪಷ್ಟವಾಗಿ ಗೊತ್ತಿರಲಿ, ಇನ್ನು ನೆಕ್ಸ್ಟ್ ಇವತ್ತು ಪ್ರತಿನಿಧಿ ಬಿಟ್ಟರೆ ನಾಳೆ ನಿಮಗೆ ಇದೇ ರೀತಿಯಲ್ಲಿ 10 ಮಂದಿಯಿಂದ ಹೆಚ್ಚು ಪ್ರತಿಭಟನೆ ಮಾಡಲಿಕ್ಕೆ ಅವಕಾಶ ಇಲ್ಲದಂತ ಕಾನೂನು ತರ್ತಾ ಇದ್ದಾರೆ. ನೆನಪಿರಲಿ, 10 ಜನಗಳಿಗಿಂತ ಹೆಚ್ಚು ಕಾರ್ಮಿಕರು ಯಾರು ಕೂಡ ಕಾರ್ಮಿಕರಲ್ಲಿ ಯಾವುದೇ ಸಂಘಟನೆಗೂ ಕೂಡ ಪ್ರತಿಭಟನೆ ಮಾಡದಂತ ಕಾನೂನನ್ನು ತರ್ತಾ ಇದ್ದಾರೆ. ಮಾತ್ರ ಅಲ್ಲ, ಇಂಥ ನೀವು ಪ್ರತಿಭಟನೆ ಮಾಡಬೇಕಾದ್ರೆ ಯಾರು 10 ಜನ ಸೇರುವವರು, ಯಾರು ಭಾಷಣ ಮಾಡುವವರು, ಏನು ಕಂಟೆಂಟಲ್ಲಿ ಅವರು ಭಾಷಣ ಮಾಡ್ತಾರೆ ಅಂತ ಬರೆದು ಕೊಡಬೇಕಾಗಿರುವಂಥ ಕಾನೂನು ಬರ್ತಾ ಇದೆ. ಇದು ದೇಶದ ಸಂವಿಧಾನಕ್ಕೆ ವಿರೋಧ. ಎರಡನೇದಾಗಿ, ಕಾರ್ಮಿಕರಾಗಿರುವಂಥ ನಿಮಗೆ ಗೊತ್ತಿರಲಿ, ನೀವು ಯಾವುದೇ ಕಾರ್ಮಿಕರಾಗಿರಲಿ, ಯಾವುದೇ ಸಂಘಟನೆಗಳಲ್ಲಿ ಒಂದು ಸಂಘಟನೆ 50% ಹೆಚ್ಚು ಯಾವ ಕಾರ್ಮಿಕರಿರ್ತೀರಿ, ಯಾವುದೇ ಸಂಘಟನೆ 50% ಹೆಚ್ಚು ಕಾರ್ಮಿಕರಿರುವವರಿಗೆ ಮಾತ್ರವೇ ಪ್ರತಿಭಟನೆ ಮಾಡಲಿಕ್ಕೆ ಮತ್ತು ಸಂಬಂಧಪಟ್ಟಂತಹ ನಿಮ್ಮ ಕಾರ್ಮಿಕರ ಮಂಡಳಿಗಳೊಂದಿಗೆ ಮಾತಾಡಲಿಕ್ಕೆ ಅವಕಾಶ ಈ ಕಾನೂನು ಕೂಡ ಬರ್ತಾ ಇದೆ. ಇದು ನಿಮಗೆ ಈ ಒಂದು ದುಡಿಮೆಗೆ ಮಾತ್ರವಲ್ಲ, ನಿಮ್ಮ ಭವಿಷ್ಯಕ್ಕೆ ಪೆಟ್ಟಂತ ತಿಳ್ಕೊರ್ಲಿ. ಯಾಕೆಂದ್ರೆ ಈಗಾಗಲೇ ನಮ್ಮ ಬೆನ್ನೆಲುಬು ಆಗಿರುವಂತಹ ಕೃಷಿಕರ ಪರಿಸ್ಥಿತಿಯನ್ನು ನೋಡಿ, ಅವರಿಗೆ ಇಲ್ಲಿ ನ್ಯಾಯ ಸಿಗುವುದಿಲ್ಲ. ಅಂದ್ರೆ 2 ತಿಂಗಳಲ್ಲಿ ಆ ದುಡುಗಟ್ಟುವಂತ ಚಳಿಯನ್ನು ಲೆಕ್ಕಿಸದೆ ಅಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. 11 ಮೀಟಿಂಗ್ ನಡೆದಿದೆ. ಬೇರೆ ಬೇರೆ ರೀತಿಯಾಗಿರುವಂತಹ ತಂತ್ರಜ್ಞಾನಿಗಳು, ಅಲ್ಲಿಂದ ರಾಜಕಾರಣಿಗಳು, ಬಹಳಷ್ಟು ಕೃಷಿಕರು ಎಲ್ಲರೂ ಮಾತಾಡಿಕೊಂಡು, ಅದಕ್ಕೂ ಕೂಡ ಈ ಒಂದು ದಯೆ, ದಾಕ್ಷಿಣ್ಯ, ಕರುಣೆ, ಸಹಿಷ್ಣುತೆ ಇಲ್ಲದಂತ ಬಿಜೆಪಿಯವರಿಗೆ ಮನವರಿಕೆ ಆಗುವುದಿಲ್ಲ. ಅಂದ್ರೆ ಇನ್ನು ಜನರ ನೀವು ಬದುಕಲಿಕ್ಕೆ ಬಿಡುವುದಿಲ್ಲ. ಆದ್ದರಿಂದ ನಿಮ್ಮ ಈ ಹೋರಾಟ ರಾಜಕೀಯ ರಹಿತವಾಗಿ ಎಲ್ಲರನ್ನೂ ತಗೊಳ್ಳಿ. ನಾನು ಒಬ್ಬರು ಸಾಮಾನ್ಯ ನಾಗರಿಕ ಬರೀ ಕೇಳಿದೆ, ಒಂದು ಅಂಗಡಿ ಪಕ್ಕದಲ್ಲಿ ಎಂಚಾತ ನಮ್ಮ ಇತ್ತ ಪಾಮೋಳಿತ ರೇಟ್ ಬೋದು 7 ದಿತ್ತನ 1000 ಅಂತ ಹೇಳಿದೆ. ಹೌದು, ದಾದ ಬಂದ್ಬಿಡಿ 3 ಇಂಚೂರು ಬರ್ಸದ್ದು ನೀರು ಬಣಿತಿಂದತ್ತ ಆಯ್ಕೆಗೆ 4 ಹಣ್ಣಿ ನೀರು ಬಿಟ್ಟಿದೆ, ಮಳೆ ಬಂದಂತೇಳಿ 1700 ರೂಪಾಯಿ ಆಗಿದೆ ಅಂತ ಹೇಳ್ತಾರಲ್ಲ ಈ ಭಕ್ತ. ನಾನು ಕೇಳ್ತಿರುವಂತದ್ದು, ಈ ಮಲೇಷ್ಯಾದಿಂದ ಬಾರುವಂತ ಈ ಒಂದು ಪಾಮೋಲಿ ಎಣ್ಣೆಗೂ ಈ 4 ಹಣ್ಣಿ ಮಳೆಗೂ ಏನು ಸ್ವಾಮಿ ಸಂಬಂಧ? ಯಾಕೆಂದ್ರೆ ಈ ಬಿಜೆಪಿ ಕಾರ್ಯಕರ್ತರಿಗೆ ಆ ರೀತಿಯಾಗಿ ಹೇಳ್ತಾ ಇದ್ದಾರೆ. ನಿಮಗೆ ಕಾಣ್ತಾ ಇದ್ದಲ್ಲ ಸ್ವಾಮಿ, ಈ ಕರ್ನಾಟಕದ ಈಶ್ವರಪ್ಪ ಹೆಬ್ಬಾವ ಮೊನ್ನೆ ಅವರ ಕಾರ್ಯಕರ್ತರಿಗೆ ನೀವು ನಮ್ಮ ಬಿಜೆಪಿಗಾಗಿ ಸುಳ್ಳನ್ನೇ ಹೇಳಿ ಅಂತೇಳಿ ಈ ರೀತಿಯಾಗಿರೋ ಜನರ ಮಧ್ಯೆ, ಸಂವಿಧಾನದ ವಿರೋಧಿಗಳ ಮಧ್ಯೆ, ಕಾರ್ಮಿಕರ ವಿರೋಧಿಗಳ ಮಧ್ಯೆ, ಬಡ ಜನರ ವಿರೋಧಿಗಳ ಮಧ್ಯೆ ನಾವು ಬರುತ್ತಾ ಇದ್ದೇವೆ. ಬಂಧುಗಳೇ, ಈಗಾಗಲೇ ಡೀಸೆಲ್, ಪೆಟ್ರೋಲ್ ಬೆಲೆ ಏರಿಕೆ, ಈಗ ನಮ್ಮೊಬ್ಬರು ನಾಯಕರು ಹೇಳಿ ಪ್ರಸ್ತಾಪಿಸಿದರು 25 ರೂಪಾಯಿ ಜಾಸ್ತಿ ಅಂತೇಳಿ. ಗ್ಯಾಸ್ಗೆ 25 ರೂಪಾಯಿ 3 ಗಂಟೆಗೆ ಜಾಸ್ತಿ ಆಗಿ ಆಯಿತು. 89 ರೂಪಾಯಿ 35 ಪೈಸೆ ಪೆಟ್ರೋಲ್ಗೆ ಆಗಿ ಆಯಿತು. ಇನ್ನು ಸಂಚೂರು ಹೊಡಿಲಿಕ್ಕೆ ಮಾತ್ರ ಬಾಕಿ. ಆದ್ದರಿಂದ ನಿಮ್ಮ ಹೋರಾಟಗಳು ಕೇವಲ ಇವತ್ತಿಗೆ ಮಾತ್ರ ಮೀಸಲಾಗಿದೆ. ನಿಮ್ಮ ಹೋರಾಟಗಳು ಕೇವಲ ಇಂಥ ಒಂದು ಕ್ಷಣಿಕ ಒಂದು ಸಮಯಕ್ಕೆ ಮಾತ್ರ ಮೀಸಲಾಗಿದೆ. ನಿಮ್ಮ ಮನಸ್ಸಿನಲ್ಲಿರಲಿ, ನಿಮ್ಮ ಮಕ್ಕಳಿಗೆ ಕೂಡ, ನಿಮ್ಮ ಮನೆಯವರಿಗೆ ಕೂಡ ಈ ಹೋರಾಟದ ಬಗ್ಗೆ ತಿಳ್ಕೊಳ್ಳಿ. ಮುಂದಿನ ದಿನಗಳಲ್ಲಿ ಇದಕ್ಕೆ ನ್ಯಾಯ ಸಿಗೋರಿಗೆ ನಾವು ಮತ್ತು ನಮ್ಮ ಪಕ್ಷ ಕೂಡ ನಿಮ್ಮ ಜೊತೆಗೆ ಇದರಿದೆ. ಯಾವುದೇ ಕಾರಣಕ್ಕಾಗಿ ಅನಿವಾರ್ಯವಾಗಿ ಇನ್ನು ಅಂಬಾನಿ ಆಗಿರಲಿ, ಟಾಟಾ ಆಗಿರಲಿ, ಬಿರ್ಲಾ ಆಗಿರಲಿ, ಎಲ್ಲವೂ ಲಾಸ್ ಆಗಿ ಬಂಡವಾಳಶಾಹಿಗಳಾಗಿರಲಿ, ಅಗರ್ಭ ಶ್ರೀಮಂತರಾಗಿರಲಿ, ಲಾಕ್ಡೌನ್ಗೆ ಮಾರ್ಚ್ 22, 2020 ಮೊದಲು 90,000 ಕೋಟಿ ಸಾಲ ಇದ್ದಂತಹ ಅಂಬಾನಿ ಅವತ್ತು ಭಾರತದಲ್ಲಿ 3 ಸಿಇಒಗಳು ತಪ್ಪಿಸಿಕೊಂಡಂತಹ ಕಂಪನಿಯ ಒಬ್ಬ ಅಂಬಾನಿ ಲಾಕ್ಡೌನ್ ನಂತರ ಇಷ್ಟು ಜನ
ರೋಡಲ್ಲಿ ತೀರ್ಕೊಂಡಿದ್ದಾರೆ, ಕೆಲವರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ರಾಜಕಾರಣಿಗಳ ಪ್ರಭಾವದಿಂದ ಅಧಿಕಾರಿಗಳು ಆತ್ಮಹತ್ಯೆ ಸಾಕ್ತಾ ಇದ್ದಾರೆ. ಈ ಮಧ್ಯೆ ಕೂಡ ಇಷ್ಟೆಲ್ಲ ಈ ಭಾರತದಲ್ಲಿ ಅಷ್ಟು ನಷ್ಟದಲ್ಲಿ GST ಮೈನಸ್ ಆಗಿ ಹೋಗುವ ಕಾಲದಲ್ಲಿ ಕೂಡ ಅಂಬಾನಿ ಈಗ ಪ್ರಪಂಚದಲ್ಲಿ 3ನೇ ಅತ್ಯಂತ ದೊಡ್ಡ ಶ್ರೀಮಂತ. ಹಾಗಾದ್ರೆ ಲಾಕ್ಡೌನ್ ಇಂದ ಯಾರಿಗೆ ಲಾಸ್ ಆಗಿದೆ? ನಮ್ಮಂತ ಜನಸಾಮಾನ್ಯರಿಗೆ ಮಾತ್ರ ಲಾಸ್ ಆಗಿರುವಂತದ್ದು. ಸರಿ, ಆದ್ದರಿಂದ ನೀವೆಲ್ಲರೂ ಈ ಬಗ್ಗೆ ಕೂಡ ಚಿಂತಿಸಿಕೊಂಡು ಮುಂದಿನ ದಿನಗಳಲ್ಲಿ ಒಳ್ಳೆ ಹೋರಾಟವನ್ನು ಮಾಡಿ ನಿಮ್ಮ ಹೋರಾಟಕ್ಕೆ ಶಿಸ್ತೀಕರ್ತನ ವಿಶ್ವಾಸ ನೀಡಲಿ. ನಿಮಗೆಲ್ಲ ಐಕ್ಯತೆಯನ್ನು ಮುಂದರಿಕೊಂಡು ನೀವು ಒಳ್ಳೆಯ ಜೀವನವನ್ನು ಮಾಡಿಕೊಂಡು ಉತ್ತಮವಾಗಿ ಬೆಳೆಯುವಂಥ ಅವಕಾಶವನ್ನು ಶಿಷ್ಟಕರ್ತನ ಪ್ರಾರ್ಥಿಸ್ತಾ ನನ್ನ ಅವಕಾಶಕ್ಕೆ ವಂದನೆಗಳು. ಅಸ್ಲಾಂ ವಲೈಕುಂ ವರಹಮತುಲ್ಲಾಹ್. ಆಟೋ ರಾಜಕುಮಾರ್ ಆದರೆ ಇವತ್ತು ರಿಕ್ಷಾ ಚಾಲಕರ ಪರಿಸ್ಥಿತಿ ಆಟೋ ರಾಜಕುಮಾರ್ ಆಗಿಲ್ಲ, ಆಟೋ ಭಿಕ್ಷುಕುಮಾರ್ ಆಗಿದೆ. ಅಂತಹ ಪರಿಸ್ಥಿತಿ ತಂದಿಟ್ಟಿದೆ ಈ ಕೇಂದ್ರ ಸರ್ಕಾರ. ಅದರ ವಿರುದ್ಧ ಈ ರೀತಿಯಾಗೆಲ್ಲ ಇನ್ನೂ ಅತ್ಯಂತ ಒಗ್ಗಟ್ಟಿನಿಂದ ಸಿಡಿದೇಳಬೇಕಾಗಿದೆ. ಆ ಸಂದರ್ಭದಲ್ಲಿ ಬಹುಶಃ ನಮಗೆ ನ್ಯಾಯ ಸಿಗ್ಬೋದು. ನಾವು ಮತ್ತೆ ಆಟೋ ರಾಜಕುಮಾರಾಗಿ ಎದೆಯುಬ್ಬಿಸಿ ಹೋಗ್ಬೋದು. ಈಗ ಕೊನೆಯವರಾಗಿ ಮಾತನಾಡಲಿದ್ದಾರೆ ಸ್ಥಳೀಯ ನಾಯಕರು, ನಮ್ಮ ರಿಕ್ಷಾ ಚಾಲಕರ ಯಾವುದೇ ಬೇಕು ಬೇಡಗಳಿಗೆ ತತ್ಕ್ಷಣ ಸ್ಪಂದಿಸುವಂತಹ ನಾಯಕ, ಬೆಳ್ಮ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು ಆಗಿರುವಂತಹ ಶ್ರೀಯುತ CM ಸತ್ತಾರ್ ಅವರು. ಆಟೋ ರಾಜಕುಮಾರ್ ಆಯೋಜಿಸಿದಂತಹ ಕೇಂದ್ರದ ಜನವಿರೋಧಿ ಕಾಯ್ದೆ ಮತ್ತು ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆ ಏರಿಕೆ ವಿರುದ್ಧ ಆಯೋಜಿಸಿದಂತಹ ಈ ಕಾರ್ಯಕ್ರಮದ ವೇದಿಕೆಯಲ್ಲಿರುವ ಎಲ್ಲ ನಾಯಕರುಗಳೇ, ಅದೇ ರೀತಿ ಸೇರಿರುವಂತಹ ಎಲ್ಲ ಆಟೋ ರಾಜಕುಮಾರೇ, ನಾನು ಮೊದಲಿಗೆ ಒಂದೆರಡು ಘೋಷಣೆಯನ್ನ ತಮ್ಮ ಮುಂದೆ ಕೂಗ್ತಾ ಇದ್ದೇನೆ. ಧಿಕ್ಕಾರ 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 ಜನವಿರೋಧಿ ಸರ್ಕಾರಕ್ಕೆ ಇಳಿಯಲೇಬೇಕು ಇಂಧನ ದರ ಇಳಿಯಲೇಬೇಕು ಇಂಧನ ದರ ಇಳಿಯಲೇಬೇಕು. ಇವತ್ತು ನಾಟಕಲ್ ಜಂಕ್ಷನ್ ನಿಂದ ದೇರಳಕಟ್ಟೆವರೆಗೆ ಆಟೋ ರಿಕ್ಷಾ ಚಾಲಕರು ಮತ್ತು ಮಾಲಕರು ಸೇರಿ ಪ್ರತಿಭಟನಾ ರ್ಯಾಲಿಯನ್ನ ಮಾಡಿ ವಿವಿಧ ಪ್ರದರ್ಶನವನ್ನ ಮಾಡುತ್ತಾ ಮೆರವಣಿಗೆಯನ್ನ ಮಾಡಿದ್ದೀರಿ. ಕೇಂದ್ರ ಸರ್ಕಾರಕ್ಕೆ ಬಿಸಿ ಮುಟ್ಟುವಂತಹ ಪ್ರತಿಭಟನೆಯನ್ನ ಇವತ್ತು ದೇರಳಕಟ್ಟೆಯಿಂದ ಈ ಒಂದು ಕುಗ್ರಾಮದಿಂದ ಪ್ರಾರಂಭವಾಗಬೇಕು. ಈ ಪ್ರತಿಭಟನೆ ಇನ್ನು ಮುಂದಕ್ಕೆ ಕೇಂದ್ರ ಸರ್ಕಾರದ ಆಡಳಿತ ನಡೆಸುವಂತಹ ಕಲ್ಲಿಕೋಟೆಯಲ್ಲಿ ಮುಕ್ತಾಯವಾಗಬೇಕು ಎಂದು ಈ ಸಂದರ್ಭದಲ್ಲಿ ಹೇಳಲು ಬಯಸ್ತಾ ಇದ್ದೇನೆ. ಪ್ರೀತಿಯ ಸಹೋದರರೇ, ಇವತ್ತು ಇಂಧನ ಬೆಲೆ ಹೆಚ್ಚಾಗಿದ್ದರಿಂದ ಮುನೀರ್ ಕಾಟಿಪಲ್ ಅವರು ಹಲವಾರು ವಿಷಯಗಳ ಕುರಿತು ತಮ್ಮ ಮುಂದೆ ಮಂಡನೆಯನ್ನು ಮಾಡಿದ್ದಾರೆ. ಇವತ್ತು ಇಂಧನ ಬೆಲೆ ಏರಿಕೆಯಾಗಿದ್ದರಿಂದ ನಾವು ಸೇವಿಸುವಂತಹ ಆಹಾರ ಧಾನ್ಯಗಳಿಗೂ ಕೂಡ ಜಾಸ್ತಿ ಆಗ್ತಾ ಇದೆ. ಇಂತಹ ನೀಚ ಸರ್ಕಾರ ಇವತ್ತು ಕೇಂದ್ರದಲ್ಲಿ ಆಡಳಿತ ಮಾಡ್ತಾ ಇದೆ. ಆದರೂ ಕೂಡ ಕೆಲವು ಮೋದಿ ಭಕ್ತರು 1,000 ರೂಪಾಯಿ ಆದರೂ ಕೂಡ ಚಿಂತೆ ಇಲ್ಲ, 400 ರೂಪಾಯಿ ಆದರೂ ಕೂಡ ಚಿಂತೆ ಇಲ್ಲ, ನಾವು ಪೆಟ್ರೋಲ್ ಅನ್ನ ಹಾಕ್ತೀವಿ. ನನ್ನ ಒಬ್ಬ ವಾಟ್ಸಪ್ ಮೂಲಕ ಒಬ್ಬ ಚಾಟ್ ಮಾಡ್ತಾ ಇದ್ದಾನೆ. ಇವತ್ತು ಒಂದು ಸಮುದಾಯಕ್ಕೋಸ್ಕರ, ಒಂದು ಸಮಾಜಕ್ಕೋಸ್ಕರ ಹೋರಾಟವನ್ನ ಮಾಡ್ತಾ ಇಲ್ಲ. ಇತಿಹಾಸದಲ್ಲೇ ಪ್ರಪ್ರಥಮವಾಗಿ ಕಲ್ಲಿಕೋಟೆಯ ಕೆಂಪುಕೋಟೆಯಲ್ಲಿ ನುಗ್ಗಿ ಪ್ರತಿಭಟನೆ ಮಾಡುವಂತಹ ಪರಿಸ್ಥಿತಿ ಈ ದೇಶದಲ್ಲಿ ಬಂದು ಒದಗಿದೆ. ರೈತರು ಈ ದೇಶದ ಬೆನ್ನೆಲುಬೆಂದು ಹೇಳಿಕೊಂಡು ಈ ದೇಶದ ಚುಕ್ಕಾಣಿಯನ್ನ ಹಿಡಿದು ಈ ರಾಜ್ಯದ ಅಧಿಕಾರವನ್ನ ಕಸಿದುಕೊಂಡಂತಹ ಮಿಸ್ಟರ್ ಯಡಿಯೂರಪ್ಪ ಇವತ್ತು ದೇಶದ ಜನತೆ
ಈ ರಾಜ್ಯದ ಜನತೆ ಹಲ್ಲೋಲ ಕಲ್ಲೋಲವಾಗ್ತಾ ಇದೆ. ಒಂದು ಹೊತ್ತಿನ ಊಟಕ್ಕೂ ಕೂಡ ಪರದಾಡುವಂತಹ ಪರಿಸ್ಥಿತಿ ಈ ದೇಶದಲ್ಲಿ ಆಗ್ತಾ ಇದೆ. ತಾವುಗಳು ಸೋಕಿ ಜೀವನವನ್ನು ನಡೆಸ್ತಾ ಈ ದೇಶವನ್ನ ಕಾರ್ಪೊರೇಟರ್ಗಳಿಗೆ, ಈ ದೇಶವನ್ನ ಅದಾನಿ ಅಂಬಾನಿಗಳಿಗೆ ಮಾರಾಟವನ್ನ ಮಾಡಲು ಹೊರಟಿದ್ದೀರಿ. ನಾಚಿಕೆ ಆಗ್ಬೇಕು ನಿಮ್ಮ ಅಧಿಕಾರದ ಹೀಗೆ. ಆದ್ದರಿಂದ ಹೆಚ್ಚಾಗಿ ಮಾತನಾಡಿದೆ. ಇನ್ನು ಮುಂದಿನ ದಿನಗಳಲ್ಲಿ ದೊಡ್ಡದಾದಂತಹ ಪ್ರತಿಭಟನೆಯನ್ನ ನಾವೆಲ್ಲ ಸೇರಿ ಮಾಡಲು ಹೇಳ್ತಾ ನಿಮ್ಮ ಜೊತೆ ನಾನು ಕೂಡ ಇದ್ದೇನೆ ಎಂದು ಹೇಳ್ತಾ ಅವಕಾಶವನ್ನು ಮಾಡಿಕೊಟ್ಟಂತಹ ತಮ್ಮೆಲ್ಲರನ್ನ ವಂದಿಸಿ, ನಮ್ಮ ಜೊತೆ ಹಿಂದೆಯೂ ಇದ್ದೀರಾ, ಮುಂದೆಯೂ ಇರುತ್ತೀರಿ ಅನ್ನೋ ಭರವಸೆಯನ್ನು ನೀಡಿದ್ದೀರಾ. ಧನ್ಯವಾದಗಳು CM ಸತ್ತಾರ್ ಅವರೇ. ಬಹುಶಃ ಆಟೋ ರಾಜಕುಮಾರ್ ನಾವು ಯಾವತ್ತೂ ಭಿಕ್ಷುಕುಮಾರ್ ಆಗೋದಿಲ್ಲ, ಮುಂದೆಯೂ ಆಟೋ ರಾಜಕುಮಾರಾಗಿ ಇರ್ತೀವಿ. ನಮಗೆ ಉತ್ತಮ ಜೀವನವನ್ನ, ತೈಲ ಬೆಲೆಯನ್ನು ಇಳಿಸುವ ಮೂಲಕ ನೀವು ನೀಡೋದಾದ್ರೆ ಈ ರೀತಿಯ ದುಡಿದುಕೊಂಡೇ ನಾವು ಆಟೋ ರಾಜಕುಮಾರ್ ಆಗ್ತೀವಿ. ಎದೆ ಯುಬ್ಬಿಸಿ ಆಟೋ ರಾಜಕುಮಾರ್ ಆಗ್ತೀವಿ. ಆದರೆ ನಮ್ಮ ಹೊಟ್ಟೆ ಮೇಲೆ ಹೊಡೆಯಕ್ಕೆ ಬಂದ್ರೆ ನಿಮ್ಮ ಎದೆಯ ಮೇಲೆ ನಿಂತಾದ್ರೂ ನಾವು ಆಟೋ ರಾಜಕುಮಾರ್ ಆಗ್ತೀವಿ. ಅದು ಬಿಟ್ಟು ನಾವು ಆಟೋ ಭಿಕ್ಷಾಕುಮಾರ್ ಆಗೋಕೆ ನಾವು ಸಿದ್ಧರಿಲ್ಲ. ಎಲ್ಲ ಕಾರ್ಮಿಕರು, ರಿಕ್ಷಾ ಚಾಲಕರು, ವಾಹನ ಚಾಲಕರು ಎಲ್ಲರೂ ಸೇರ್ಕೊಂಡು ನಾವು ತೈಲ ಬೆಲೆ ಏರಿಕೆ ವಿರುದ್ಧ ಇನ್ನಷ್ಟು ಹೋರಾಟವನ್ನು ನಾವು ನಡೆಸಲಿದ್ದೇವೆ. ಮುಂದೆಯೂ ಉಗ್ರ ಹೋರಾಟಕ್ಕೆ ನಾವು ಖಂಡಿತವಾಗಿಯೂ ಸಿದ್ಧರಾಗ್ತೀವಿ. ಆಗ ನಡೆಯುವಂತಹ ಯಾವುದೇ ಕಾನೂನು ಉಲ್ಲಂಘನೆಗಳಿಗೆ ಸರ್ಕಾರವೇ ಹೊಣೆಯಾಗತ್ತೆ ಅಂತ ಈ ಸ್ಪಷ್ಟವಾಗಿ ಹೇಳುತ್ತಾ ಈ ಕಾರ್ಯಕ್ರಮದಲ್ಲಿ ಬಂದು ನಮಗೆ ಹಿತವಚನಗಳನ್ನು ನುಡಿಯುತ್ತಾ ಸ್ಫೂರ್ತಿಯುತ ಮಾತುಗಳನ್ನು ಆಡಿದಂತಹ ಶ್ರೀಯುತ ಮುನೀರ್ ಕಾಟಿಪಲ್ಲಾರ್ ಅವರಿಗೆ ನಾನು ಆತ್ಮೀಯವಾಗಿ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಸದಾ ನಮ್ಮ ಜೊತೆ ಇರುವಂತಹ ನಾಯಕರು, ಬೆಳ್ಮ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷರು ಆಗಿರುವಂತಹ ಶ್ರೀಯುತ ಮಾಜಿ ಉಪಾಧ್ಯಕ್ಷರಾಗಿರುವಂತಹ ಶ್ರೀಯುತ CM ಸತ್ತಾರ್ ಅವರಿಗೆ ಆತ್ಮೀಯವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ನಮ್ಮ ಜೊತೆ ಹೋರಾಟಕ್ಕೆ ಸದಾ ಸಿದ್ಧವಾಗಿ ಕೈ ಜೋಡಿಸುವೆಂದು ಭರವಸೆ ನೀಡಿರುವಂತಹ ದಲಿತ ಸೇವಾ ಸಮಿತಿ ಜಿಲ್ಲಾಧ್ಯಕ್ಷರಾಗಿರುವಂತಹ ಶ್ರೀಯುತ ಸೇಸಪ್ಪ ಭದ್ರಕಾಡೂರ್ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ನಮ್ಮ ಜೊತೆ ಬಂದು ಸ್ಫೂರ್ತಿಯುತ ಮಾತುಗಳನ್ನು ಆಡಿದಂತಹ ಅಶ್ರಫ್ ಮಂಚಿ SDPI ಜಿಲ್ಲಾ ಕಾರ್ಯದರ್ಶಿ ಇವರಿಗೂ ಕೂಡ ಆತ್ಮೀಯ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಹೋರಾಟದ ರಂಗದಲ್ಲಿ ಸದಾ ಮುಂಚೂಣಿಯಲ್ಲಿ ನಿಲ್ಲುವಂತಹ, ಈಗಲೂ ನಮ್ಮ ಜೊತೆ ಹಿತವಚನ ನೀಡಿದಂತಹ ಶ್ರೀಯುತ ಇಸ್ಮತ್ ಫಜೀರ್ ಅವರಿಗೂ ಕೂಡ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ಹಾಗೆ ನಮ್ಮೊಂದಿಗೆ ಹಿತವಚನಗಳನ್ನು ನೀಡಿ ನಿರ್ಗಮಿಸಿರುವಂತಹ ಸಹಾದ್ ಮೋಟುಗೋಳಿ ಅವರಿಗೆ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ಹಾಗೆ ನಮ್ಮ ಜೊತೆ ಸದಾ ನಮ್ಮ ಸರ್ಕಾರ ಬಂದರೂ ಕೂಡ ಜನವಿರೋಧಿ ನೀತಿ ಬಂದರೆ ನಿಮ್ಮ ಜೊತೆ ನಾನಿರುವೆ ಎಂದು ಭರವಸೆ ನೀಡಿದಂತಹ KPCC ಅಲ್ಪಸಂಖ್ಯಾತ ಘಟಕ ರಾಜ್ಯ ಉಪಾಧ್ಯಕ್ಷರಾಗಿರುವಂತಹ ಶ್ರೀಯುತ ಅಬ್ದುಲ್ ಶಕೀಲ್ ಅವರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ದಲಿತ ಸೇವಾ ಸಮಿತಿ ಇದರ ನಾಯಕರುಗಳಾಗಿರುವಂತಹ ಶ್ರೀಯುತ ನಾಗೇಶ್, ಜಗದೀಶ್ ಮಂಜನಾಡಿ ಹಾಗೂ ಚಂದ್ರಶೇಖರ್ ಅವರಿಗೂ ಕೂಡ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ಹಾಗೆ ಈ ಹೋರಾಟದ ಪ್ರತಿ ಕ್ಷಣಗಳಲ್ಲೂ ನಮ್ಮ ಜೊತೆ ಇದ್ದಂತಹ ನಮ್ಮ ಎಲ್ಲ ರೀತಿಯಲ್ಲೂ ಈ ಒಂದು ಪರ್ಮಿಷನ್ ಪಡೆಯುವ ರೀತಿ ಇರ್ಬೋದು ಅಥವಾ ಇಲ್ಲಿ ಮೈದಾನಕ್ಕೆ ಬೇಕಾದಂತಹ ವ್ಯವಸ್ಥೆ ಎಲ್ಲ ರೀತಿಯಲ್ಲೂ ಕೂಡ ನಮಗೆ ಮಾರ್ಗದರ್ಶನ ನೀಡಿ ನಮ್ಮ ಜೊತೆ ಹೆಜ್ಜೆ ಹಾಕಿದಂತಹ ನಮ್ಮ ನೆಚ್ಚಿನ ನಾಯಕರು, ಸ್ಥಳೀಯ ರಿಕ್ಷಾ ಪಾರ್ಕ್ ಅಧ್ಯಕ್ಷರೂ ಆಗಿರುವಂತಹ ಶ್ರೀಯುತ CM ರೌಫ್ ಅವರಿಗೆ ಅತ್ಯಂತ ಹೃದಯಪೂರ್ವಕವಾಗಿ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೆ ಕೊಣಾಜೆ ಗ್ರಾಮ ಪಂಚಾಯತ್ ಸದಸ್ಯರು ಆಗಿರುವಂತಹ ಶ್ರೀಯುತ ಹೈದರ್ ಅವರು ಬಹುಶಃ ತಡವಾಗಿ ಆದರೂ ನಮ್ಮ ಹೋರಾಟಕ್ಕೆ ಕೈ ಜೋಡಿಸಿದ್ದಾರೆ, ಅವರಿಗೂ ಕೂಡ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ಹಾಗೆ ಆರಂಭದಿಂದಲೂ ಕೊನೆಯವರೆಗೂ ನಮ್ಮ ಈ ಹೋರಾಟವನ್ನು ಜಗತ್ತಿಗೆ ತೋರಿಸಿಕೊಡಲು ಬಂದಿದ್ದಂತಹ ಎಲ್ಲ ಮಾಧ್ಯಮ ವರ್ಗದವರಿಗೂ ಕೂಡ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ಹಾಗೆ ಇಲ್ಲಿನ ಕಾನೂನು ಸುವ್ಯವಸ್ಥೆಯನ್ನು ಅತ್ಯಂತ ವ್ಯವಸ್ಥೆಗೊಳಿಸಿದ್ದಂತಹ ಪೊಲೀಸ್ ಇಲಾಖೆ ಸಿಬ್ಬಂದಿಗಳಿಗೂ ಕೂಡ ಧನ್ಯವಾದ ಅರ್ಪಿಸ್ತಾ ಇದ್ದೇನೆ. ಈಗಾಗಲೇ ಆಟೋ ರಾಜಕುಮಾರ್ ಅಂದರೆ ಯಾರೆಂಬುದು ನಿಮ್ಗೆ ಗೊತ್ತಿದೆ. ಈ ಆಟೋ ರಾಜಕುಮಾರ್ ಇವತ್ತೊಂದು ಹೋರಾಟ ನಡೆಸಬೇಕಾದ್ರೆ ಕಳೆದ 10-15 ದಿನಗಳಿಂದ ಅದೆಷ್ಟು
ಕೆಲಸ ಮಾಡಿದ್ದಾರೆ, ಕಷ್ಟಪಟ್ಟಿದ್ದಾರೆ, ನಿದ್ರೆ ಬಿಟ್ಟು ಈ ಕೆಲಸಕ್ಕಾಗಿ ಕೈ ಜೋಡಿಸಿದ್ದಾರೆ ಎಂಬುದು ನಿಮಗೂ ಗೊತ್ತಿದೆ. ಹಲವಾರು ಅಡ್ಮಿನ್ಸ್ಗಳು ಇದರಲ್ಲಿ ಮುಖ್ಯ ಭೂಮಿಕೆಯಲ್ಲಿ ಕೆಲಸ ಮಾಡಿದ್ದಾರೆ. ಮತ್ತೆ ಹಲವಾರು ಆಟೋ ರಾಜಕುಮಾರ್ ಸದಸ್ಯರು ಹಿಂದೆ ನಿಂತು ಕೂಡ ಕೆಲಸ ಮಾಡಿದ್ದಾರೆ. ಆಟೋ ರಾಜಕುಮಾರ್ ಅಂದ್ರೆ ರಿಕ್ಷಾ ಚಾಲಕರ ಯಾವುದೇ ಬೇಕು ಬೇಡಗಳಿಗೆ ತತ್ಕ್ಷಣ ಸ್ಪಂದಿಸುತ್ತಿದ್ದಾರೆ. ರಿಕ್ಷಾ ಚಾಲಕರ ಕುಟುಂಬದ ಹೆಣ್ಮಕ್ಕಳಿಗೆ ಮದುವೆ ಮಾಡಿಸುವ ಸಂದರ್ಭದಲ್ಲೂ ಕೂಡ ಹಲವಾರು ಸಂದರ್ಭದಲ್ಲಿ ಧನ ಸಹಾಯ ಮಾಡಿದ್ದಾರೆ. ಅನಾರೋಗ್ಯ ಸಂದರ್ಭದಲ್ಲಿ ತತ್ಕ್ಷಣ ಸ್ಪಂದಿಸಿ ತತ್ಕ್ಷಣವೇ ಕಲೆಕ್ಷನ್ ಮಾಡಿಕೊಂಡು ಅವರಿಗೂ ಕೂಡ ಸ್ಪಂದಿಸಿದ್ದಾರೆ. ಕೆಲವೇ ಸಮಯದ ಹಿಂದೆ ರಕ್ತದಾನ ಮಾಡುವ ಮೂಲಕ ಈ ಜಗತ್ತಿಗೆ, ಈ ಸಮಾಜಕ್ಕೆ ಜೀವದಾನ ಮಾಡುವ ಕೆಲಸ ಕೂಡ ಆಟೋ ರಾಜಕುಮಾರ್ ಮಾಡ್ಕೊಂಡು ಬಂದಿದ್ದಾರೆ. ಎಲ್ಲ ಆಟೋ ರಾಜಕುಮಾರ್ ಸದಸ್ಯರುಗಳಿಗೆ, ಅಡ್ಮಿನ್ಸ್ಗಳಿಗೆ ಹೃದಯಪೂರ್ವಕ ಧನ್ಯವಾದ, ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಮುಂದೆಯೂ ನಿಮ್ಮ ಈ ಹೋರಾಟಗಳು, ಮುಂದೆಯೂ ನಿಮ್ಮ ಈ ಸಮಾಜ ಸೇವೆಗಳು, ಮುಂದೆಯೂ ನಿಮ್ಮ ರಿಕ್ಷಾ ಚಾಲಕರಿಗಾಗಿನ ಈ ಮನ ಮಿಡಿಯುವ ಕೆಲಸಗಳು ಮುಂದುವರಿಯಲಿ. ನಿಮ್ಮ ಈ ಕೆಲಸದಲ್ಲಿ ಖಂಡಿತವಾಗಿಯೂ ನಾಯಕರುಗಳು ಮುಂದೆ ಖಂಡಿತವಾಗಿಯೂ ನಿಮ್ಮ ಕೈ ಜೋಡಿಸಲಿದ್ದಾರೆ ಎಂಬ ಭರವಸೆ ನನಗಿದೆ. ಎಲ್ಲ ರೂಪದಲ್ಲೂ ಕೂಡ ಧನವಿರಲಿ, ಮನವಿರಲಿ ಅಥವಾ ವ್ಯಕ್ತಿಗತವಾಗಿ ಬಂದು ನಿಮಗೆ ಸಹಕಾರ ನೀಡಲಿದ್ದಾರೆ, ಪ್ರತಿ ನಾಯಕರು ನೀಡಲಿದ್ದಾರೆ ಅನ್ನೋ ಭರವಸೆ ನನಗಿದೆ. ಖಂಡಿತವಾಗಿಯೂ ನೀಡಬೇಕಾಗಿ ಕೂಡ ನಿಮ್ಮಲ್ಲೆಲ್ಲರೂ ವಿನಂತಿಸುತ್ತಾ, ಜನರುಗಳಿಗೂ ಕೂಡ ಇಲ್ಲ ಬಂದಿರುವಂಥ ಎಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದ ಅರ್ಪಿಸುತ್ತಾ, ಈಗ ಕೇಂದ್ರ ಸರ್ಕಾರದ ವಿರುದ್ಧ ಕೆಲವೊಂದು ಘೋಷಣೆಗಳನ್ನು ಕೂಗುವ ಮೂಲಕ ಈ ಪ್ರತಿಭಟನಾ ಸಭೆಯನ್ನ ಅಂತಿಮಗೊಳಿಸಲಿದ್ದೇವೆ. ಧಿಕ್ಕಾರ, ಧಿಕ್ಕಾರ, ನೀಚ ಸರ್ಕಾರಕ್ಕೆ ಧಿಕ್ಕಾರ, 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 ನೀಚ ಸರ್ಕಾರಕ್ಕೆ ಧಿಕ್ಕಾರ. ಬೇಕೇ ಬೇಕು ನ್ಯಾಯ, ಬೇಕೇ ಬೇಕು ಅನ್ಯಾಯ, 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 ಧಿಕ್ಕಾರ, ಧಿಕ್ಕಾರ, ಜನ ವಿರೋಧಿ ಸರ್ಕಾರಕ್ಕೆ ಧಿಕ್ಕಾರ, 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 ಜನ ವಿರೋಧಿ ಸರ್ಕಾರಕ್ಕೆ ಧಿಕ್ಕಾರ. ಇಳಿಯಲೇಬೇಕು, ಇಳಿಯಲೇಬೇಕು, ಇಂಧನ ದರವು ಇಳಿಯಲೇಬೇಕು, 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 ಇಂಧನ ದರವು ಇಳಿಯಲೇಬೇಕು. ಧಿಕ್ಕಾರ, ಸರ್ವಾಧಿಕಾರಿ ಧೋರಣೆಯ ಸರ್ಕಾರಕ್ಕೆ ಧಿಕ್ಕಾರ, ಮೋಸದ ಜಾಲದ ಸರ್ಕಾರಕ್ಕೆ, ಇಂಧನ ಸಚಿವರಿಗೆ, ಜನ ವಿರೋಧಿ ಕೇಂದ್ರ ಆಡಳಿತದ ಸರ್ಕಾರಕ್ಕೆ, ದೇಶವನ್ನು ವಿನಾಶದಂಚಿಗೆ ತಳ್ಳುತ್ತಿರುವ ಸರ್ವಾಧಿಕಾರಿ ಸರ್ಕಾರಕ್ಕೆ ಧಿಕ್ಕಾರ, ಧಿಕ್ಕಾರ, ಸರ್ಕಾರಕ್ಕೆ ಧಿಕ್ಕಾರ. ಎಲ್ಲರಿಗೂ ಧನ್ಯವಾದ ಅರ್ಪಿಸುತ್ತಾ ಈ ಪ್ರತಿಭಟನಾ ಸಭೆಯನ್ನ ಕೊನೆಗೊಳಿಸ್ತಾ ಇದ್ದೇವೆ. ಮುಂದೆ ನಡೆಯುವಂತಹ ಎಲ್ಲ ಹೋರಾಟಗಳಿಗೂ, ಸಮಾಜ ಸೇವೆಗಳಿಗೂ ಆಟೋ ರಾಜಕುಮಾರ್ನ ಜೊತೆಗೂಡಿ ಎಲ್ಲ ಸಾರ್ವಜನಿಕರಿಗೂ ಕೂಡ ವಿನಂತಿ ಮಾಡುತ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ.